ನಮಸ್ಕಾರ ವೀಕ್ಷಕರೇ, ಬ್ಯಾರಿಕೇಡ್ ಬೇಕೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಚೇಂದ್ರ ಆಚಾರ್ಯ. ಸರ್ಕಾರ ಏನು ಪ್ರತಿದಿನವೂ ಕೂಡ ಅಪಘಾತವಾಗ್ತಾ ಇದೆ. ಈ ಅಪಘಾತ ತಡೆಯುವ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ತರ್ತಾ ಇದೆ. ಆದರೆ ಈ ಯೋಜನೆ ಅಥವಾ ಕಾನೂನು ಎಷ್ಟರ ಮಟ್ಟಿಗೆ ಒಂದು ಕಾರ್ಯರೂಪಕ್ಕೆ ಬರ್ತಾ ಇದೆ, ಇದು ಸಾರ್ವಜನಿಕರಿಗೆ ಜನಸಾಮಾನ್ಯರಿಗೆ ಎಷ್ಟರ ಮಟ್ಟಿಗೆ ಉಪಯೋಗವಾಗ್ತಾ ಇದೆ ಅಥವಾ ಉಪಯೋಗ ಆಗ್ತಾ ಇಲ್ಲ, ಇದ್ರ ಬಗ್ಗೆ ಚರ್ಚೆ ನಡೆಸ್ತೀವಿ. ಯಾಕೆ ಅಂತ ಹೇಳಿದ್ರೆ, ಈ ಬ್ಯಾರಿಕೇಡ್ ವಿಷಯದ ಬಗ್ಗೆ ಇಷ್ಟು ಮಾತಾಡ್ತೀನಿ ಅಂತ ಹೇಳಿದ್ರೆ, ಇವತ್ತಿನ ದಿನ ಬ್ಯಾರಿಕೇಡ್ ಅನ್ನ ರಾಷ್ಟ್ರೀಯ ಹೆದ್ದಾರಿ ಆಗಿರಬಹುದು ಅಥವಾ ರಾಜ್ಯ ಹೆದ್ದಾರಿ ಆಗಿರಬಹುದು, ಎಲ್ಲಿ ಬೇಕೋ ಅಲ್ಲಿ ಬ್ಯಾರಿಕೇಡ್ ಅನ್ನ ಹಾಕ್ತಾ ಇಲ್ಲ. ಬ್ಯಾರಿಕೇಡ್ ಇಂದ ಜನರಿಗೆ ಉಪಯೋಗವಾಗ್ತಾ ಇಲ್ಲ, ಇದರಿಂದ ಅಪಘಾತ ಹೆಚ್ಚುತ್ತಾ ಇದೆ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಅಸಮರ್ಪಕವಾಗಿ ರಸ್ತೆ ನಿರ್ಮಾಣ ಮಾಡಿ ರಸ್ತೆಯಲ್ಲೇ ಬ್ಯಾರಿಕೇಡ್ಗಳನ್ನ ಅಳವಡಿಸಲಾಗಿದೆ. ಇದರಿಂದ ಈ ಭಾಗದ ಜನರಿಗೆ ಬ್ಯಾರಿಕೇಡ್ ಕಂಟಕವಾಗಿ ಪರಿಣಮಿಸಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅನೇಕ ವಾಹನಗಳು ಚಲಿಸ್ತಾ ಇರೋದ್ರಿಂದ ಬ್ಯಾರಿಕೇಡ್ಗಳನ್ನ ಅಳವಡಿಸೋದು ಎಷ್ಟರ ಮಟ್ಟಿಗೆ ಸರಿ, ಈ ಬಗ್ಗೆ ಅಧಿಕಾರಿಗಳು ಕೊಂಚ ಯೋಚಿಸಲೇಬೇಕು ಎಂತಿದ್ದಾರೆ. ಬ್ಯಾರಿಕೇಡ್ಗಳನ್ನ ಇಟ್ಟ ಮೇಲೆ ಅತ್ತ ಚಿತ್ತ ಹರಿಸದೇ ಇರೋದು ಎಷ್ಟು ಸಮಂಜಸ? ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಮತ್ತೆ ಇತ್ತ ಯಾವೊಬ್ಬ ಪೊಲೀಸ್ ಅಧಿಕಾರಿಯೂ ಗಮನ ಹರಿಸದೇ ಇರೋದು ಪೊಲೀಸ್ ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆ ಇದರಲ್ಲಿ ಎದ್ದು ಕಾಣ್ತಿದೆ. ಬ್ಯಾರಿಕೇಡ್ ಅನ್ನ ಇಟ್ಟಿದ್ದಾರೆ, ಅದು ಯಾವುದಕ್ಕೆ ಯಾವ ಪ್ರಯೋಜನಕ್ಕೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಅಲ್ಲಿ ಈಗ ನೋಡುವಾಗ ಸರ್ತಾ ಇರ್ತದೆ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ನೋಡುವಾಗ ಅಡ್ಡ ದಿಡ್ಡಿ ಬಿದ್ದಿರ್ತದೆ. ಅದರ ಮೇಲೆ ಬೈಕಿನವ್ರು ಹೋಗಿರ್ತಾರೆ, ಲಾರಿಯವರು ಹೋಗಿರ್ತಾರೆ, ಬಿದ್ದು ಅಲ್ಲಿ ಹೋಗಿ ನೋಡಿ ಒಂದು ರಾಶಿ ಗ್ಲಾಸಿನ ಹುಡಿಗಳು ಸಿಗ್ತದೆ. ಯಾಕಂದ್ರೆ ಅಷ್ಟು ಅಪಘಾತ ಬೀಳ್ತಾರೆ, ಹೇಳ್ತಾರೆ, ಹೋಗ್ತಾರೆ. ಕೆಲವೊಂದೊಂದು ಪ್ರಚಾರ ಆಗ್ತದೆ, ಕೆಲವೊಂದೊಂದು ಪ್ರಚಾರ ಆಗೋದಿಲ್ಲ. ಇಷ್ಟು ಒಳ್ಳೆ ಒಂದು ಕೋಟಿಗಟ್ಟಲೆ ಬಂಡವಾಳ ಹಾಕಿ ಇಷ್ಟು ರಸ್ತೆಯನ್ನು ಅಷ್ಟು ಹಾಕಿದ್ದೇವೆ ಇಷ್ಟು ಹಾಕಿದ್ದೇವೆ ಅಂತೇಳಿ ರಸ್ತೆಯನ್ನು ಒಳ್ಳೇದು ಮಾಡಿ ಬ್ಯಾರಿಕೇಡ್ ಇಡುವಂಥದ್ದು ಅಗತ್ಯ ಏನುಂಟು ಅದಕ್ಕೆ. ಮತ್ತು ಈ ಬ್ಯಾರಿಕೇಡ್ಗಳಲ್ಲಿ ಈ ಪ್ರೈವೇಟ್ ಅವ್ರದ್ದು ಅಡ್ವರ್ಟೈಸ್ಮೆಂಟೇ ತುಂಬ ಉಂಟು. ಯಾಕಂದರೆ ಆ ಬ್ಯಾರಿಕೇಡ್ ಒಂದು ಕಡೆಯಿಂದ ಇನ್ನೊಂದು ಸೈಡ್ ನಮಗೆ ಪಾರದರ್ಶಕವಾಗಿ ತೋರುವ ಹಾಗೆ ಇರಬೇಕು. ಅದು ಇವತ್ತಿನ ದಿನಗಳಲ್ಲಿ ಅದು ಇಲ್ಲ. ಯಾವುದೇ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಅಂತೂ ಯಾವುದೇ ಬ್ಯಾರಿಕೇಡ್ಗಳನ್ನ ನೋಡಿದ್ರು ಒಂದು ಈ ಸಂಸ್ಥೆ ಆ ಸಂಸ್ಥೆ ಇಂಥ ಒಂದು ಅದು ಇದು ಅಂತ ಹೇಳಿ ಅಡ್ವರ್ಟೈಸ್ಮೆಂಟೇ ಉಂಟು ಹೊರತು ಆ ಕಡೆಯಿಂದ ಒಬ್ಬ ಬೈಕಿನವ ಬಂದರೆ ಕಾಣಿಸೋದಿಲ್ಲ. ಬೇಡ, ಈ ಅಂಗವಿಕಲರಿಗೆ ಒಂದು ಸಣ್ಣ ಗಾಡಿ ಕೊಟ್ಟಿರ್ತಾರೆ, ಅವರು ಬಂದರೆ ಆಚೆಯಿಂದ ಅವರು ಬರುವುದೇ ಕಾಣುವುದಿಲ್ಲ ನಮಗೆ. ರಸ್ತೆಗಳಲ್ಲಿ ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಸಿರುವುದರಿಂದ ವಾಹನ ಸವಾರರಿಗೆ ಸಂಕಷ್ಟ ಎದುರಾಗಿದೆ. ಎಲ್ಲೆಂದರಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಸಿರುವುದರಿಂದ ಹಲವು ಸಲ ಅಪಘಾತಗಳು ಸಂಭವಿಸಿ ಪ್ರಾಣ ಹಾನಿಯಾಗಿದೆ. ಈ ಭಾಗದ ಜನರು ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ದರ್ಪದ ಮಾತುಗಳನ್ನಾಡ್ತಾರೆ. ಇದರಿಂದ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಜನ ಸಿಡಿದೆದ್ದಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಸಲಾಗಿದ್ದು, ಕೆಲವು ಬ್ಯಾರಿಕೇಡ್ಗಳು ರಸ್ತೆಯ ಬದಿಯಲ್ಲೇ ಅನಾಥವಾಗಿ ಬಿದ್ದಿದೆ. ಇನ್ನು ಕೆಲವು ಬ್ಯಾರಿಕೇಡ್ಗಳು ಹಳ್ಳದಲ್ಲಿ ಬಿದ್ದಿದೆ. ಇನ್ನೂ ಕೆಲವು ಬ್ಯಾರಿಕೇಡ್ಗಳು ರಸ್ತೆ ಬದಿ ತುಕ್ಕು ಹಿಡಿದಿದೆ. ಆದ್ರೂ ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಮಾತ್ರ ಇಂತಹ ಬ್ಯಾರಿಕೇಡ್ಗಳನ್ನ ಕಂಡ್ರೂ ಕಾಣದ ಹಾಗೆ ಸೀದಾ ಹೋಗ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ನಿರುಪಯುಕ್ತ ಬ್ಯಾರಿಕೇಡ್ಗಳನ್ನ ಈ ರಸ್ತೆ ಬದಿಯಲ್ಲಿಟ್ಟು ಅದರ ಬದಿಯಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳನ್ನ ಇಟ್ಟಿದ್ರಿಂದ ಹಲವು ಬಾರಿ ಅಪಘಾತಕ್ಕೂ ಕಾರಣವಾಗಿದೆ. ಪೊಲೀಸ್ ಇಲಾಖೆಯಿಂದ ಅದಕ್ಕೆ ನಾನು ಹೇಳಿದೆ, ಸಂಬಂಧಪಟ್ಟ ಅಧಿಕಾರಿಗಳು ಪೊಲೀಸ್ ಇಲಾಖೆಯಿಂದ ಕೂಡಲೇ ಇದನ್ನು ಕ್ರಮ ತಗೊಳ್ತಾರೆ ಅನ್ನೋ ನನಗೆ ನಂಬಿಕೆ ಇದೆ. ಇದನ್ನು ಆಗಲೇಬೇಕು. ಯಾಕಂದರೆ ಅಕಸ್ಮಾತ್ ಆಗಿ ಆಗುವಂಥದ್ದು ಒಂದು ಆಕ್ಸಿಡೆಂಟ್ ಆದರೆ ಬ್ಯಾರಿಕೇಡ್ ಇಂದ ಆಗುವಂಥದ್ದು 10 ಆಕ್ಸಿಡೆಂಟನ್ನು ನಾವು ಈ ದಿನ ನಮ್ಮ ಕಣ್ಣಾರೆ ನಾವು ನೋಡ್ತಾ ಇದ್ದೇವೆ. ಇದನ್ನು ದಯವಿಟ್ಟು ಈ ಒಂದು ದುರಂತನ ತಪ್ಪಿಸಿ ಅಂತ ನಾನು ಮನವಿ ಮಾಡ್ಕೊಳ್ತೇನೆ. ಇನ್ನಾದ್ರೂ ಈ ರಸ್ತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಬ್ಯಾರಿಕೇಡ್ಗಳನ್ನ ತೆರವುಗೊಳಿಸಿದ್ರೆ ಉತ್ತಮ. ಇಲ್ಲವಾದ್ರೆ ಜನರು ಉಗ್ರ ಹೋರಾಟ ಮಾಡೋದಂತೂ ಖಂಡಿತ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಉಡುಪಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಒಂದು
ಏನು ಗೇಟಿಂದ ಯಾವ ರೀತಿಯಾದಂತಹ ಪರಿಣಾಮ ಆಗ್ತಾ ಇದೆ ಬ್ಯಾರಿಕೇಡ್ ಹಾಕುವಂಥದ್ದು ಜನರ ಉಪಯೋಗಕ್ಕಾಗಿ. ಆದ್ರೆ ಸರ್ಕಾರದಿಂದ ಕೂಡ ಆರ್ಡರ್ ಇದೆ, ಬ್ಯಾರಿಕೇಡ್ ಅದ ಹಾಕಬಾರ್ದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ. ಅದು ಎಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಏನು ಕಾಮಗಾರಿ ನಡೀತಾ ಇದೆ ಆ ಒಂದು ಸ್ಥಳದಲ್ಲಿ ಹಾಕಬೇಕು. ಆದ್ರೆ ಈ ಒಂದು ಬ್ಯಾರಿಕೇಡ್ ಅನ್ನ ಹಾಕುವಂಥದ್ದು ಇವತ್ತೊಂದು ಜಾಹೀರಾತಿಗಾಗಿ ಹಾಕ್ತಾ ಇರುವಂತದ್ದು, ಇದರಿಂದ ಆಕ್ಸಿಡೆಂಟ್ ಕೂಡ ಜಾಸ್ತಿ ಆಗ್ತಾ ಇದೆ. ಎಸ್, ಇದ್ರ ಬಗ್ಗೆ ನನ್ನ ಜೊತೆ ಚರ್ಚೆ ನಡೆಸೋದಕ್ಕೆ ಟ್ಯಾಕ್ಸಿ ಯೂನಿಯನ್ ಪ್ರಧಾನ ಕಾರ್ಯದರ್ಶಿ ಆದಂತಹ ರಮೇಶ್ ಕೋಟ್ಯಾನ್ ಸರ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಸಾಮಾಜಿಕ ಕಾರ್ಯಕರ್ತರಾದಂತಹ ನಿತ್ಯಾನಂದ್ ಒಳಕಾಡ್ ಅವರಿದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗಾಗಲೇ ನೀವು ನೋಡಿದ್ರಿ, ಸಾರ್ವಜನಿಕರು ತುಂಬಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ಯಾರಿಕೇಡ್ ಇಂದ ಆಗುವಂತಹ ಲಾಭಗಳಿಗಿಂತ ನಷ್ಟಗಳೇ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ. ರಮೇಶ್ ಅವರು, ನೀವೇನು ಹೇಳ್ತೀರಾ ಅದಕ್ಕೆ? ನಾನು ತಿಳಿದ ಮಟ್ಟಿಗೆ NH ನ್ಯಾಷನಲ್ ಹೈವೇಯಲ್ಲಿ ಯಾವುದೇ ರಾಜ್ಯದಲ್ಲಿ ಕೂಡ ಬ್ಯಾರಿಕೇಡ್ ಅಳವಡಿಸಿ ರೋಡ್ ಬ್ಲಾಕ್ ಮಾಡುವಂಥದ್ದು ನಾನು ಇಷ್ಟವರೆಗೆ ಎಲ್ಲಿ ಕಾಣಲಿಲ್ಲ. ಬೇರೆ ರಾಜ್ಯ ಬಿಡಿ, ಖಾಲಿ ನಮ್ಮ ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲೇ ಒಂದು ಅವೈಜ್ಞಾನಿಕವಾಗಿ NH ರೋಡ್ ಆಗಿದೆ. ಅದಕ್ಕೆ ಎಂದು ಕೊನೆ ಇಲ್ಲ, ಆ ರಸ್ತೆಗೆ ಎಂದು ಕೊನೆ ಇಲ್ಲ. ಎಲ್ಲಿ ಬೇಕು, ಎಂಥ ರಸ್ತೆ ಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಆ ರೀತಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿ ಕೂಡ ರಸ್ತೆ ಆಗಲಿಲ್ಲ. NH ರೋಡ್ ಅಂದರೆ ಅದು NH, ಅದು ಯಾವ ರೋಡ್ ಅಂತ ನಮಗೆ ತಿಳಿಲಿಕ್ಕೆ ತುಂಬ ಕಷ್ಟ ಆಗ್ತಾ ಉಂಟು. ಬ್ಯಾರಿಕೇಡ್ನ ಬಗ್ಗೆ ಎಲ್ಲಿ ಹಾಕಬೇಕು ಅದನ್ನು ಅಲ್ಲಿ ಹಾಕಲಿಲ್ಲ ಅವರು, ಪೊಲೀಸರು ಕೂಡ ಹಾಕಲಿಲ್ಲ. ಸಾರ್ವಜನಿಕರಿಂದ ಅದಕ್ಕೆ ವಿರೋಧ ಇದೆ. ಪೊಲೀಸರು ಹಾಕ್ತಾರೆ, ಪೊಲೀಸರ ಹತ್ರ ಕೇಳಿದರೆ ಅವ್ರು ಹೇಳ್ತಾರೆ, ನೋಡಿ ಈ ಥರ ಫಾಸ್ಟ್ ಬರ್ತಾ ಉಂಟು, ಅದಕ್ಕಾಗಿ ನಾವು ಬ್ಯಾರಿಕೇಡ್ ಹಾಕ್ತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ. ಆದರೆ ನಮ್ಮ ಪ್ರಕಾರ ಬ್ಯಾರಿಕೇಡ್ ಅಲ್ಲಿ ಅಳವಡಿಸಿಗೆ ಅವಕಾಶ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸರ್, ನಿತ್ಯಾನಂದ್ ಒಳಕಾಡ್ರವರೇ, ಈ ಬ್ಯಾರಿಕೇಡ್ ಹಾಕೋದ್ರಿಂದ ಜನಗಳಿಗೆ ಉಪಯೋಗಕ್ಕಿಂತ ಅವರಿಗೆ ಅನಾನುಕೂಲವೇ ಜಾಸ್ತಿ ಆಗ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ಬ್ಯಾರಿಕೇಡ್ ಹಾಕುವಂಥದ್ದು ಕಾನೂನು ಪ್ರಕಾರ ತಪ್ಪು. ಇಲ್ಲಿ ಹೈವೇಯಲ್ಲಿ ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಹೇಳಿದರೆ, ಬ್ಯಾರಿಕೇಡ್ ಹಾಕದೇ ಇದ್ದ ಪಕ್ಷದಲ್ಲಿ ಇಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗ್ತೇವೆ ಅಂತ ಹೇಳಿದರೆ ಅದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಬ್ಯಾರಿಕೇಡ್ ಹಾಕಿಯೇ ಅವರು ಹೇಳಿದಾಗೆ ಬಹಳಷ್ಟು ಅಪಘಾತಗಳು ಕಂಡು ಬಂದಿದೆ. ಯಾಕೆ ಅಂತ ಹೇಳಿದರೆ, ಇಲ್ಲಿಯ ಹೈವೇಯಲ್ಲಿ ಬೇಕಾಗುವಂಥ ವ್ಯವಸ್ಥೆ ಇಲ್ಲ, ಸಂಪೂರ್ಣವಾಗಿ ಆದಂಥ ಹೈವೇ ಆಗಲಿಲ್ಲ. ನೋಡಿ, ಇಲ್ಲಿ ಪಡುಬಿದ್ರೆ ಆಗಲಿ, ಕಡಪಾಡಿ ಆಗಲಿ, ಅಂಬಲ್ಪಾಡಿ ಆಗಲಿ, ಅಂಬಾಗಲಿ ಆಗಲಿ, ಎಲ್ಲಿ ಯಾವ ರೀತಿಯಲ್ಲೂ ಕೂಡ ವಾಹನ ಚಾಲಕರಿಗೆ ಹೋಗಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತೇಳಿ ಅದು ನಾವು ವಾಹನ ಚಾಲಕರು ಅನುಭವಿಸಬೇಕಾಗ್ತದೆ. ಹಾಗಿರುವಾಗ ಈ ದೃಷ್ಟಿಯಿಂದ ನಿಮ್ಮ ಇಲಾಖೆಯವರು ಇದು ಬ್ಯಾರಿಕೇಡ್ ಹಾಕಿದ್ದು ಸರಿ ಅಂತೇಳಿ ನಾನು ಹೇಳ್ಬೋದು. ಯಾಕಂತ ಹೇಳಿದ್ರೆ ಹೈವೇಯಲ್ಲಿ ಹಾಕಲಿಕ್ಕಿಲ್ಲ, ಕಾನೂನು ಪ್ರಕಾರ ಹೌದು. ಹೈವೇಲಿ ಇದು ಹಾಕದೇ ಇದ್ದರೆ ಜನರನ್ನೇ ಕೋರಿಕೊಂಡು ಹೋಗುವಂಥ ವೆಹಿಕಲ್ಗಳು ಬರ್ತವೆ. ಜನರನ್ನೇ ಬುಟ್ಟಿಯಲ್ಲಿ ಹಾಕೊಂಡು ಹೋಗಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯವರಿಗೆ ಗೊತ್ತಿದೆ ಯಾವ ರೀತಿ ಹೋಗಬೇಕು, ಯಾವ ರೀತಿ ಚಲಾಯಿಸಬೇಕಂತ ಗೊತ್ತಿರ್ತದೆ ಹೈವೇಯಲ್ಲಿ. ಹೊರ ಜಿಲ್ಲೆಯಲ್ಲಿ ಹೊರ ರಾಜ್ಯದ ಬಂದಂತಗಳು ಅವರಿಗೆ ಹೈವೇ, ನ್ಯಾಷನಲ್ ಹೈವೇ ಸೀದಾ ಹೋಗುವಂಥ ವ್ಯಾಪಾರ. ಯಾರಿಗೆ ತಡೆಗಟ್ಟಲಿಕ್ಕಿಲ್ಲ, ಯಾರು ಬೀಳಲಿ ಯಾರು ಹೋಗ್ಲಿ ತಡೆಗಟ್ಟಲಿಕ್ಕಿಲ್ಲ. ಈ ತಡೆ ಇದ್ದ ಕಾರಣ ಅದಕ್ಕೆ ರಿಫ್ಲೆಕ್ಟ್ ಆಗ್ತಾರಲ್ಲ, ಅದು ಕಾರಣ ಈ ವಾಹನಗಳಿಗೆ ಸ್ವಲ್ಪ ಅಡೆತಡೆ ಉಂಟಾಗಿ ಈ ಅಪಘಾತ ಆಗಲಿಕ್ಕೆ ಸಂಭವ ಇದೆ. ಕೆಲವು ಕಡೆ ಅಪಘಾತ ಆದರೂ ಹೇಗೆ ಆಗ್ತದೆ, ಈಗ ಅವರು ಹೇಳಿದಾಗೆ ಚರಂಡಿಗಳು ಬಿದ್ದಿವೆ ಅಂತ ಒಪ್ತೇನೆ. ಯಾಕಂತ ಹೇಳಿದ್ರೆ ವ್ಯವಸ್ಥೆ ಇಲ್ಲ. ಈಗ ಬ್ಯಾರಿಕೇಡ್ ಹಾಕುವಾಗ ವ್ಯವಸ್ಥೆ ಇಲ್ಲ. ಆವಾಗ ಯಾವನೋ ಒಬ್ಬ ಕುಡಿತದಲ್ಲಿ ಬರ್ತಾನೆ, ಓಡ್ಕೊಂಡು ಹೋಗ್ತಾನೆ, ಸೀದಾ ಹೊಡ್ಕೊಂಡು ಹೋಗಿ ಬ್ಯಾರಿಕೇಡ್ ಓಡಿತಾನೋ, ಬ್ಯಾರಿಕೇಡ್ ಹೊಡೆದು ಚರಂಡಿಗೆ ಅಥವಾ ಇನ್ನೊಂದು ಕಡೆಗೆ ಹೋಗ್ತದೆ. ಅದೇ ಸಂದರ್ಭದಲ್ಲಿ ವಾಹನಗಳು ತಿರುಗಡೆ ಆಗುವಾಗ ಬಂದರೆ ಅಲ್ಲಿ ಅಪಘಾತಕ್ಕೆ ಕಾರಣ ಆಗುವುದು ಬ್ಯಾರಿಕೇಡ್ ಅಲ್ಲ, ವಾಹನ ಚಾಲಕರು ಅದ ಯಾರು ಇದ್ದವರು. ಅದಕ್ಕೆ ಯಾಕಂತೇಳಿ ಇಲ್ಲಿ ಹೈವೇಯಲ್ಲಿ ಬರುವಂಥ ಈ ಟರ್ನಿಂಗ್ ಆಗಲಿ ಅಥವಾ ಯಾವುದಕ್ಕೆ ಸಿಗ್ನಲ್ ಆಗಲಿ ಇಲ್ಲ. ಹಾಗಾಗಿ ನಮ್ಮ ಇಲ್ಲಿಗೆ ಉಡುಪಿ ಜಿಲ್ಲೆಗೆ ಬ್ಯಾರಿಕೇಡ್ ಅವಶ್ಯಕತೆ ಇರ್ತದೆ. ತಪ್ಪಬಹುದು, ಕಾನೂನು ಪ್ರಕಾರ ತಪ್ಪಬಹುದು. ಆದರೂ ಕೂಡ ಇಲ್ಲಿ ವ್ಯವಸ್ಥೆ ನಮ್ಮ ಹೈವೇ ಪ್ರಾಧಿಕಾರದವರು ಇದಕ್ಕೆ ವ್ಯವಸ್ಥೆ ಮಾಡಿ ಕೊಡಲಿಲ್ಲ. ಇನ್ನೊಂದು, ಈಗ ಬ್ಯಾರಿಕೇಡ್ ಅವರು ಚರಂಡಿಗೆ ಬಿದ್ದು ಯಾರು ನೋಡುವರು ಅಂತ ಹೇಳ್ತಾರೆ, ಒಪ್ತೇವೆ. ಈಗ ನಮ್ಮ ಏನು ಇದಕ್ಕೆ ಇದೆ, ನಮ್ಮ ಪೊಲೀಸ್ ಇಲಾಖೆಯವರಿಗೆ ಹೊಡೆದು ಚರಂಡಿಗೆ ಬಿದ್ದರೆ ಆ ಚರಂಡಿಗೆ ಬಿದ್ದ ನಂತರ ಅವರು ಅದಕ್ಕೆ ಗಣನೆಗೆ ತರುವುದಿಲ್ಲ ಅವರು. ಯಾಕಂತ ಹೇಳಿದ್ರೆ ಅವರಿಗೆ ಬೇಕಾದ ಹೈವೇ ರಸ್ತೆ ಮಾತ್ರ. ಸರ್, ಇನ್ನೊಂದು ಹೇಳಿದ್ರೆ ಅವರ ಗಮನಕ್ಕೆ ತಂದ್ರೆ ಅದನ್ನು ಸಂಪೂರ್ಣ, ಯಾಕಂದ್ರೆ ನಾನು ನನ್ನ
ಅನಿಸಿಕೆ ಹೇಳ್ತೇನೆ ನಾನು. ನನಗೆ ಹೇಳಿದಂಥ ಪ್ರಕಾರ ನನಗೆ ಹೇಳಿದ ಕೂಡಲೇ ತಕ್ಷಣ ಅವರು ಅದನ್ನು ತೆಗೆದುಕೊಂಡು ಅವರನ್ನು ಅದನ್ನು ಬೇರೆ ಬೇರೆ ಕಡೆಯಲ್ಲಿ ವ್ಯವಸ್ಥೆಯನ್ನು ಮಾಡುವಂಥ ಪರಿಸ್ಥಿತಿ ಇತ್ತು. ಯಾಕಂತ ಹೇಳಿದ್ರೆ ಜನರು ಇದಕ್ಕೆ ಸ್ಪಂದನೆ ಮಾಡಬೇಕು. ನೋಡಿ, ಜನರ ಉಪಕಾರಕ್ಕೋಸ್ಕರ ಪೊಲೀಸ್ ಇಲಾಖೆ ಇರುವಂಥದ್ದು, ಬ್ಯಾರಿಕೇಟಿಗೆ ಇರುವಂಥದ್ದು ಕೂಡ ಜನರ ಒಂದು ಹೋಗಲಿಕ್ಕೆ ವ್ಯವಸ್ಥೆ ಇರುವಂಥ ತಪ್ಪೇ ಯಾವುದು, ಆದರೂ ಕೂಡ ಅದಕ್ಕೆ ಇರುವಂಥ ವ್ಯವಸ್ಥೆ ಇರುವಾಗ ಅದು ಎಲ್ಲರೂ ಅದನ್ನು ಪ್ರಾಣ ಉಳಿಬೇಕು, ಎಲ್ಲರೂ ಪಾಲಿಸಬೇಕು ನಿಜ. ಆದ್ರೆ ಒಂದು ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು ಅಥವಾ ರಾಜ್ಯ ಹೆದ್ದಾರಿ ಆಗ್ಬೋದು, ನೇರವಾದಂತಹ ಒಂದು ರಸ್ತೆಯಲ್ಲಿಯೂ ಕೂಡ ಬ್ಯಾರಿಕೇಡ್ ಅನ್ನು ಹಾಕುವಂಥದ್ದು. ಇನ್ನು ನ್ಯಾಷನಲ್ ಹೈವೇ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಎಲ್ಲರೂ ಥಿಂಕ್ ಮಾಡೋದು ವೇಗವಾಗಿ ಹೋಗಬಹುದು, ರೋಡ್ ಚೆನ್ನಾಗಿರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಳ್ಳೆ ಕಾರ್ ತಗೊಂಡಿರ್ತಾರೆ, ವಾಹನ ತಗೊಂಡಿರ್ತಾರೆ, ಹಾಗಾಗಿ ಅವರ ಸ್ಪೀಡ್ ಲಿಮಿಟ್ ಕೂಡ ಜಾಸ್ತಿ ಆಗಿರುತ್ತೆ. ಈ ಒಂದು ಬ್ಯಾರಿಕೇಡ್ ಹಾಕೋದ್ರಿಂದ ಇನ್ನು ಕೆಲವು ಕಡೆ ನಾವು ಗಮನಿಸಬಹುದು, ಆ ಬ್ಯಾರಿಕೇಡ್ ಏನು ಹಾಕಿರ್ತಾರೆ ಅದರ ಡಿಸ್ಟೆನ್ಸ್ ಕೂಡ ತುಂಬಾ ಹತ್ರ ಇರುತ್ತೆ. ಇದರಿಂದನೂ ಕೂಡ ದೊಡ್ಡ ದೊಡ್ಡ ವಾಹನಗಳಿಗೆ ಅಲ್ಲಿಂದ ತಿರುಗಾಣಿ ಮಾಡಿ ಹೋಗ್ಲಿಕ್ಕೆ ಕೂಡ ತುಂಬಾ ಕಷ್ಟ ಆಗ್ತಾ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದರ ಬಗ್ಗೆ ನಾವು ನಮ್ಮ ಮಿತ್ರರು ಹೇಳಿದಾಗೆ, ನಾವು ಉಡುಪಿ ಜಿಲ್ಲೆಯಲ್ಲಿ ನಮ್ಮ ವಾಹನ ಚಾಲಕರು ಎಲ್ಲೆಲ್ಲಿ ಬ್ಯಾರಿಕೇಡ್ ಇದೆ, ಎಲ್ಲಿ ಬಂದೋಬಸ್ತ್ ಇದೆ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಆದರೆ ಬೇರೆ ಜಿಲ್ಲೆಯಿಂದ ಬೇರೆ ರಾಜ್ಯದಿಂದ ಬರುವಂಥ ವಾಹನಗಳು, ಈಗ 25 ಟೈರ್ ಇರ್ಬೋದು, 30 ಟೈರ್ ಗಾಡಿ ಇರ್ಬೋದು, ಅವರಿಗೆ ಈ ಬ್ಯಾರಿಕೇಡಿಂದ ತುಂಬ ತೊಂದರೆ ಆಗ್ತಾ ಉಂಟು. ಅವರಿಗೆ ಟರ್ನ್ ಮಾಡಲಿಕ್ಕೆ ತುಂಬ ತೊಂದರೆ ಆಗ್ತಾ ಉಂಟು. ಮತ್ತು ಇನ್ನೊಂದು ನಾನು ವಿಷಯ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಒಂದು ವೇಳೆ ಬ್ಯಾರಿಕೇಡ್ ಹಾಕದೇ ಇದ್ದಲ್ಲಿ, ಒಳ್ಳೆಯ ಒಂದು ಜಾಗದಲ್ಲಿ, ಟರ್ನಿಂಗ್ ಜಾಗದಲ್ಲಿ ಬ್ಯಾರಿಕೇಡ್ ಹಾಕದೇ ಇದ್ದಲ್ಲಿ, ಅಲ್ಲಿ ದೊಡ್ಡ ಏನಾದರೂ ಅನಾಹುತ ಆದರೆ ಅವರನ್ನು ದೂರುವುದು ನಮ್ಮ ಪೊಲೀಸರನ್ನು. ನೀವು ಬ್ಯಾರಿಕೇಡ್ ಹಾಕದಿದ್ದಲ್ಲಿ ಇಲ್ಲಿ ಆಕ್ಸಿಡೆಂಟ್ ಆಗಿತ್ತು ಅಂತ ನಮ್ಮ ಸಾರ್ವಜನಿಕರು ದೂರ್ತಾರೆ. ನಮ್ಮ ಎದುರು ನಾನು ನೋಡಿದ್ದೇನೆ ಇದನ್ನು. ಯಾಕೆಂದರೆ ಪೊಲೀಸರು ಬ್ಯಾರಿಕೇಡ್ ಹಾಕದೇ ಹೋದಲ್ಲಿ ಏನಾದರೂ ಅನಾಹುತ ಆದರೆ ನಾವು ದೂರುವುದೇ ಮೊದಲು ನಾವು ಪೊಲೀಸರನ್ನು. ಪೊಲೀಸರು ಇದನ್ನು ಬಂದೋಬಸ್ತ್ ಮಾಡಲಿಲ್ಲ, ಇಲ್ಲಿ ಬ್ಯಾರಿಕೇಡ್ ಹಾಕಲಿಲ್ಲ, ಅದು ಅಂತ ನಾವು ಪೊಲೀಸರನ್ನು ದೂರ್ತೇವೆ. ಅದು ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೇನೆ. ಬ್ಯಾರಿಕೇಡ್ ಹಾಕುವುದು ವಿರೋಧ ಇದ್ರೂ ಕೂಡ ಕಾನೂನಿನಲ್ಲಿ ವಿರೋಧನೇ ಅದು. ಆದರೆ ನಮ್ಮ ಮಿತ್ರರು ಹೇಳಿದಾಗೆ ಬ್ಯಾರಿಕೇಡ್ ಹಾಕಲೇಬೇಕು ಅಂತಿದ್ರೆ ಅದು ಏನೇನು ಮಾಡಬೇಕು, ಅದಕ್ಕೆ ಮುಖ್ಯವಾಗಿ ಬ್ಯಾರಿಕೇಡ್ನಲ್ಲಿ ಯಾವುದೇ ಜಾಹೀರಾತು ಇಲ್ಲದಂತ. ಇನ್ನೊಂದ್ಸಲ ನಾನು ಕೇಳ್ಪಟ್ಟೆ, ನಾನು ನೋಡಿದ್ದೀನಿ ಕೂಡ, ಇನ್ನು ಬ್ಯಾರಿಕೇಡ್ ಅನ್ನು ಹಾಕುವಂಥದ್ದು ಒಂದು ಪ್ರತಿಷ್ಠೆಗಾಗಿ ಅಂತ ಹೇಳ್ಬೋದು. ಅವರವರ ಒಂದು ವೈಯಕ್ತಿಕ ಪ್ರತಿಷ್ಠೆ, ಒಂದು ದೊಡ್ಡ ಮಾಲ್ ಆಗಿರ್ಬೋದು, ಶಾಪಿಂಗ್ ಆಗಿರ್ಬೋದು, ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ಲಿಕ್ಕೋಸ್ಕರ ಒಂದು ಅವಶ್ಯಕತೆ ಇಲ್ಲದಂತಹ ರಸ್ತೆಯಲ್ಲಿಯೂ ಕೂಡ ಒಂದು ಬ್ಯಾರಿಕೇಡ್ ಅನ್ನು ಅಳವಡಿಸಿರುವಂಥದ್ದು. ಇನ್ನು ಅವರ ಒಂದು ವೈಯಕ್ತಿಕ ಕೆಲಸ ಆಗಿರ್ಬೋದು, ಕಾರ್ಯ ಆಗಿರ್ಬೋದು, ಇನ್ಯಾವುದೋ ಫಂಕ್ಷನ್ ಆಗಿರ್ಬೋದು, ಅದಕ್ಕೆ ಬ್ಯಾರಿಕೇಡ್ ಅನ್ನು ಉಪಯೋಗಿಸಿರುವಂಥದ್ದು, ಅಥವಾ ರೋಡಿನ ಅರ್ಧ ಭಾಗಕ್ಕೆ ಬ್ಯಾರಿಕೇಡ್ ಅನ್ನು ತಂದು ಅವರ ಒಂದು ಕಾರ್ಯಕ್ಕೆ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರಿ? ಸರ್ ನೋಡಿ, ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಬಳೆಪಾಯ್ದೆಯಿಂದ ಪಡುಬಿದ್ರಿ ತನಕ 6 ಜಾಗದಲ್ಲಿ ಬ್ಯಾರಿಕೇಡ್ ಇದೆ. ಎಲ್ಲಿ ತನಕ ಅಂದರೆ, ಈಗ ವೈಯಕ್ತಿಕ ನಮ್ಮದೊಂದು ದೊಡ್ಡ ಸಾದಿ ಮಹಲ್ ಇದೆ, ಅಲ್ಲಿ ಕೂಡ ರಸ್ತೆ ಬದಿಯಲ್ಲಿದೆ, NH ಬದಿಯಲ್ಲಿದೆ. ಅಲ್ಲಿ ಕೂಡ ನಾನು ಕೂಡ ರಸ್ತೆ ನ್ಯಾಷನಲ್ ಹೈವೇಗೆ ಇಲ್ಲಿ ಮದುವೆಗೆ ಬರುವಂಥ ಪಾರ್ಟಿಗಳಿಗೆ ಅಲ್ಲಿ ಬ್ಯಾರಿಕೇಡ್ ಹಾಕಿ ಬಸ್ಗಳ ಸ್ಲೋ ಮಾಡಿಸಿ ನಮ್ಮ ಮದುವೆ ಪಾರ್ಟಿ ಬರುವಂಥ ವ್ಯವಸ್ಥೆ ನಾನು ಮಾಡ್ತೇನೆ. ಅದು ಬೇಕಾ? ನನ್ನ ಬಿಲ್ಡಿಂಗ್ ಇದೆ, ನನ್ನ ಮಾಲ್ ಇದೆ ಅಂತ ಹೇಳಿ ನಾನೇ ವೈಯಕ್ತಿಕವಾಗಿ ನನ್ನ ಅಡ್ವರ್ಟೈಸ್ ಹಾಕಿ ನನ್ನ ರಸ್ತೆ ಬದಲು NHನಲ್ಲಿ ಬ್ಯಾರಿಕೇಡ್ ಹಾಕುವುದು ಇದು ಕಾನೂನು ಇದೆ ಅಂತ ನಾನು ಪೊಲೀಸರಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಿತ್ಯಾನಂದ್ ಅವರೇ, ಇನ್ನೊಂದು ಏನಂತ ಹೇಳಿದ್ರೆ, ಬ್ಯಾರಿಕೇಡ್ ಹಾಕಿರ್ತಾರೆ, ಕೆಲವು ಕಡೆ ಅವಶ್ಯಕತೆ ಇರ್ತದೆ, ಹಾಗಾಗಿ ಏನು ದೊಡ್ಡ ದೊಡ್ಡ ಟರ್ನಿಂಗ್ ಆಗಿರ್ಬೋದು ಅಥವಾ ಜಂಕ್ಷನ್ಸ್ಗಳಾಗಿರ್ಬೋದು, ಸ್ಕೂಲ್ ಇರುತ್ತೆ, ಕಾಲೇಜ್ಗಳಿರುತ್ತೆ, ಅಲ್ಲಿ ಬ್ಯಾರಿಕೇಡ್ಗಳ ಅವಶ್ಯಕತೆ ಖಂಡಿತ ಇರುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ಸ್ಕೂಲ್ಗಳಲ್ಲಿ ಇರ್ತವೆ, ಯಾಕಂತ ಹೇಳಿದ್ರೆ ಇಲ್ಲಿಯ ನಮ್ಮ ಸರ್ಕಾರದ ವ್ಯವಸ್ಥೆ ಸರಿ ಇಲ್ಲ. ಎಸ್ ಸರ್, ನಿಮ್ ಜೊತೆ ಮಾತಾಡ್ತೀನಿ. ಒಬ್ರು ಕಾಲರ್ ಇದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ? ನನ್ನ ಹೆಸರು ಪಾಂಡುರಂಗ. ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಮಂಗಳೂರಿನಿಂದ. ಹೇಳಿ ಸರ್, ಈಗ ಬ್ಯಾರಿಕೇಡ್ ಅನ್ನ ಅಳವಡಿಕೆ ಮಾಡಿರುವಂತದ್ದು ಎಷ್ಟರ ಮಟ್ಟಿಗೆ ನಿಮ್ಮ ಪ್ರಕಾರ ಸರಿ? ಇದರಿಂದ ಜನರಿಗೆ ನನ್ನ ಲೆಕ್ಕದಲ್ಲಿ ತಪ್ಪೆ. ಯಾಕೆಂದ್ರೆ ಅದು ವಾಹನಕ್ಕೆ, ದೊಡ್ಡ ವಾಹನದವರಿಗೆ ತೊಂದರೆ ಒಂದು, ಮತ್ತೆ ಇಡೆಯಲ್ಲಿ ಅದು ಪಾಸ್ ಮಾಡುವ ಜಾಗದಲ್ಲಿ ಇಕ್ಕಟ್ಟಲ್ಲಿ ಇಟ್ಟಿದ್ದಾರೆ. ದೊಡ್ಡ ಗಾಡಿಯ ಇಡೆಯಲ್ಲಿ ಚಿಕ್ಕ ಗಾಡಿಯ ತೊಂದರೆ ಕೊಟ್ಟೆ ಹೋಗುದು. ನಾನು ಹೇಳುದು ಬ್ಯಾರಿಕೇಡ್ ನಮ್ಮ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ. ಅದು ಒಂದು ಮಂಗಳೂರು ಟು ಬೀಚ್ ರೋಡ್, ಮಂಗಳೂರು ಟು ಉಡುಪಿ. ನಮ್ಮ ದಕ್ಷಿಣ ಕನ್ನಡದ ಜನರು ಬುದ್ಧಿವಂತರ ಹೇಳೋದು, ಮಾಡುವುದೆಲ್ಲ ಬೇಡದ್ದೇ. ಅದೇ ನನ್ನದಷ್ಟೇ ಅನಿಸಿಕೆ. ಓಕೆ ಪಾಂಡುರಂಗ ಅವರೇ, ಕರೆ ಮಾಡೋದಕ್ಕಾಗಿ ಧನ್ಯವಾದ. ಎಸ್, ಇವರು ಹೇಳುವ ಪ್ರಕಾರ ಅವರು ಹೇಳಿದ ಸತ್ಯ. ಯಾಕಂತ ಹೇಳಿದ್ರೆ ಅವರು ಹೇಳುದು ಸತ್ಯನೇ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಹೈವೇ
NH ಆದ ನಂತರ ಇಲ್ಲಿ ಫ್ಲೈಓವರ್ ಕಡಿಮೆ ಆಗಿದೆ. ಫ್ಲೈಓವರ್ ಆಗ್ತಿದ್ರೆ ನಿಮ್ಮ ಈ ಬ್ಯಾರಿಕೇಟೇ ಅಗತ್ಯ ಇಲ್ಲ. ಸೀದಾ ಬೇಗ ಹೋಗ್ಬೋದು. ಈಗ ನೋಡಿ ಮಂಗಳೂರಲ್ಲಿ ಇದೆ, ಕೆಲವು ಕಡೆಯಲ್ಲಿ, ಇಲ್ಲಿ ಎಲ್ಲಿಯೂ ಇಲ್ಲ. ಈಗ ಇಲ್ಲಿ ಇನ್ನೂ ಒಂದು ಅಂತ ಹೇಳಿದೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಏನಿದ್ದಾರೆ ಹೆದ್ದಾರಿ ಮಾಡ್ತಾ ಇದ್ದಾರೆ, ರಾಷ್ಟ್ರೀಯ ಹೆದ್ದಾರಿ ಮಾಡ್ತಾ ಇದ್ದಾರೆ, ಫ್ಲೈಓವರ್ ಅನ್ನ ಮಾಡ್ಲಿಕ್ಕೂ ಕೂಡ ಅವರು ಇಂಜಿನಿಯರ್ಸ್ ಗಳಿದ್ದಾರೆ, ಪ್ಲಾನ್ ಅನ್ನು ಮಾಡಿದ್ರು ಕೂಡ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಫ್ಲೈಓವರ್ ಮಾಡಿದ್ರೆ ನಮಗೆ ಬಿಸ್ನೆಸ್ ಆಗಲ್ಲ, ನಷ್ಟ ಆಗ್ತದೆ, ವಾಹನ ಪಾರ್ಕಿಂಗು ಕಷ್ಟ ಆಗ್ತದೆ, ಜನಸಂದಣಿ ಕಡಿಮೆ ಆಗ್ತದೆ, ಹೀಗಾಗಿ ನಮಗೆ ವ್ಯವಹಾರಕ್ಕೆ ತೊಂದರೆ ಆಗ್ತದೆ ಅಂತ ಈ ಒಂದು ಕಾರಣದಿಂದನೂ ಕೂಡ ಹಲವಾರು ಕಡೆ ಒಂದು ಫ್ಲೈಓವರ್ ಇಲ್ಲದೆ ಇರುವಂತದ್ದು. ನೋಡಿ, ವ್ಯವಹಾರ ದೃಷ್ಟಿಯನ್ನು ನೋಡೋದಾದ್ರೆ ವ್ಯವಹಾರ ಒಂದು ಸ್ವಲ್ಪ ಕಡಿಮೆ ಆಗ್ಬೋದು, ಮತ್ತೆ ಅದು ಚಾಲ್ತಿಯಲ್ಲಿ ಇರ್ತದೆ. ಈಗ ರೆಗ್ಯುಲರ್ ಬರುವಂತ ಯಾರು ವ್ಯವಹಾರ ಮಾಡುವನು ಅಲ್ಲಿಗೆ ಬರ್ತಾನೆ. ಸ್ವಲ್ಪ ಅವನಿಗೆ ಬರ್ಲಿಕ್ಕೆ, ಯಾಕಂತ ಹೇಳಿದ್ರೆ ಅವನ ವ್ಯವಹಾರಕ್ಕಿಂತಲೂ ಜಾಸ್ತಿ ಪ್ರಾಣ ಅಲ್ಲ, ಮನುಷ್ಯನಿಗೆ ಜನರಿಗೆ ಬೇಕಾದ ಪ್ರಾಣ ಮುಖ್ಯ. ಈ ಪ್ರಾಣವನ್ನು ಬೇಕಾ ತಮಗೆ ಅವರಿಗೆ ವ್ಯವಹಾರ ಒಂದು ಇವತ್ತು ನೋಡಿ, ಅವನ ಒಂದು ಚಿಕನ್ ಮಟನ್ ತಿನ್ನುವವನು ಇವತ್ತು ನಾಳೆ ಏನಾದರೂ ಮೀನ ಏನೋ ತಿನ್ನಿ, ಏನಿದೆ ಅದರಲ್ಲಿ ಊಟಕ್ಕೆ ಹೊಟ್ಟೆಗೆ ಬೇಕಾಗುವುದು ಏನು ಅಷ್ಟೇ ಅಲ್ವಾ. ಅದರಲ್ಲಿ ನಾವು ಪ್ರಾಣವನ್ನು ಕಳೆದುಕೊಂಡು ನಾವು ವ್ಯಾಪಾರಕ್ಕೆ ನಾವು ಇದು ಮಾಡೋದು ಸರಿಯಲ್ಲ. ಯಾಕಂತ ಹೇಳಿದ್ರೆ ಫ್ಲೈಓವರ್ ಮಾಡಿದರೆ ಈ ನಮ್ಮ ಬ್ಯಾರಿಕೇಟು ಬೇಕಾಗಿಲ್ಲ, ಯಾವುದೂ ಬೇಕಾಗಿಲ್ಲ, ನಿರಂತರವಾಗಿ ಹೋಗ್ಬೋದು. ಹೀಗೆ ಒಂದು ಹೈವೇಯಲ್ಲಿ ಏನು ಗೊತ್ತಾ ಸರ್, ನಾನು ಒಂದು 25 ವರ್ಷದಿಂದ ನಾನು ಕೂಡ ಡ್ರೈವರೇ. ನಾನು ಹೆವಿ ಡ್ರೈವಿಂಗ್ ಮಾಡಿದ್ದೇನೆ, ರಿಕ್ಷಾದಿಂದ ಹಿಡಿದು ನಾನು ಹೆವಿ ಡ್ರೈವಿಂಗ್ ನಾನು ಮಾಡಿದ್ದೇನೆ. ನಾನು ಒಂದು ಸಮಯದಲ್ಲಿ ಉಡುಪಿಯಿಂದ ಬೆಂಗಳೂರಿಗೆ 5 ಗಂಟೆಯಲ್ಲಿ ಹೋಗಿದ್ದೇನೆ. ನಾನು 5 ಗಂಟೆಯಲ್ಲಿ ನಾನು ಸಭಾಪತಿಯವರ ಜೊತೆ ಇರುವಾಗ 5 ಗಂಟೆಯಲ್ಲಿ ಹೋಗಿದ್ದೇನೆ. ಆವಾಗ ಇಂತಿಷ್ಟು ಬ್ಯಾರಿಕೇಟ್ ಇಲ್ಲ, ಏನಿಲ್ಲ. ಆವಾಗ ವಾಹನಗಳ ಒಂದು ಸಂಖ್ಯೆಯು ಕಡಿಮೆ ಇತ್ತು, ದಟ್ಟಣೆ ಕಮ್ಮಿ ಇತ್ತು, ಹಾಗೆ ರೀತಿ ಇತ್ತು. ಈಗ ಹಾಗೆ ಅಲ್ಲ. ಈಗ ನೋಡಿ, ಈಗ ಎಲ್ಲ ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇರುವಂಥ ವಾಹನಗಳು ರಸ್ತೆಗೆ ಬಂದರೆ ಜನರಿಗೆ ಹೋಗ್ಲಿಕ್ಕೆ ಕಷ್ಟ ಉಂಟು, ಅಷ್ಟು ವಾಹನಗಳು ಒಳಗಡಿದ್ದಾವೆ. ಅದಕ್ಕೆ ಏನ್ ಮಾಡ್ಲಿಕ್ಕೆ ಬರ್ತದೆ ಹೇಳಿ? ಖಂಡಿತ. ರಮೇಶ್ ಅವರೇ, ನೀವು ಕಡಪಾಡಿ ಜಂಕ್ಷನ್ ಏನಿದೆ ಅಲ್ಲಿ ಕೂಡ ಫ್ಲೈಓವರ್ ಆಗಬೇಕು ಅಂತ ಒಂದು ದೊಡ್ಡ ಮಟ್ಟದ ಚರ್ಚೆ ಆಗಿದೆ, ಫ್ಲೈಓವರ್ ಬೇಡ ಅಂತ ಕೂಡ ಹೇಳಿದ್ದಾರೆ. ಇದೀಗ ಅಲ್ಲಿ 24 ಗಂಟೆನೂ ಕೂಡ ಪೊಲೀಸ್ ಅವರಲ್ಲೇ ಜಂಕ್ಷನ್ ಅಲ್ಲಿ ಇರ್ತಾರೆ, ಬ್ಯಾರಿಕೇಡ್ ಗಳನ್ನ ಕೂಡ ಹಾಕಿದ್ದಾರೆ. ಆದ್ರೂ ಕೂಡ ಅಲ್ಲಿ ಅಪಘಾತಗಳು ನಡೀತಾನೆ ಇದೆ. ಇದಕ್ಕೇನ್ ಹೇಳ್ತೀರಾ ಹಾಗಾದ್ರೆ? ಸಣ್ಣ ಪುಟ್ಟ ಅನಾಹುತ ಆಗ್ತಾ ಉಂಟು. ಅಂದ್ರೆ ಅಲ್ಲಿ ನಾವು ಎಲ್ಲರನ್ನು ದೂರ್ಲಿಕ್ಕೆ ಆಗುದಿಲ್ಲ. ವಾಹನ ಚಾಲಕರು ಕೂಡ ಒಂದು ರಸ್ತೆ ದಾಟುವಾಗ, ರಸ್ತೆಯಲ್ಲಿ ಹೋಗುವಾಗ ಅವರು ಕೂಡ ತನ್ನ ಪ್ರಾಣ ಅವ್ರ ಸ್ವಂತ ಅವರು ಯೋಚನೆ ಮಾಡಬೇಕು. ನಾನು ಇಂಥ ಸ್ಕೂಟ್ನಲ್ಲಿ ಹೋಗ್ತೇನೆ, ನಾನು ಇಂಥ ಬೈಕ್ನಲ್ಲಿ ಹೋಗ್ತಾ ಇದ್ದೇನೆ, ನಾನು ಕಾರ್ನಲ್ಲಿ ಹೋಗ್ತೇನೆ, ನಾನು ಕೂಡ ಜಾಗ್ರತೆ ಮಾಡಿ ಹೋಗಬೇಕು ಅಂತ ಯೋಚನೆ ಮಾಡಬೇಕು. ಒಟ್ಟಾರೆ ಬಂದು ಆಕ್ಸಿಡೆಂಟ್ ಆದರೆ ಅದು ಏನು ಇದು ಪ್ರಯೋಜನ ಇಲ್ಲ. ಅವರು ಕೂಡ ಚಾಲಕರು ಕೂಡ ಸ್ವಲ್ಪ ಜ್ಞಾನದಿಂದ ಇರಬೇಕಂತ ನನ್ನ ಒಂದು ಅನಿಸಿಕೆ. ಹಾಗೆಯೇ ನಿಜವಾಗಿ ನಾನು ಕಟ್ಪಾಡಿಯ ಬಗ್ಗೆ ಹೇಳ್ತೇನೆ. ಕಟ್ಪಾಡಿಯಲ್ಲಿ ಅದು ರಸ್ತೆ ವೈಜ್ಞಾನಿಕವಾಗಿ ರಸ್ತೆ ಆಗಿದೆ. ಅಲ್ಲಿ 4 ರಸ್ತೆ, ಕಟ್ಪಾಡಿಯಿಂದ ಉಡುಪಿಯಿಂದ ಬರುವ ಮಂಚಗಳಿಗೆ ಹೋಗುವ ರಸ್ತೆ, ಮಂಗಳೂರಿಂದ ಬರುವ ರಸ್ತೆ, ಈಚೆ ಮಟ್ಟು ಕಟ್ಪಾಡಿ ಸಿಟಿಯಿಂದ ಒಳಗೆ ಹೋಗುವ ರಸ್ತೆ. ಅಲ್ಲಿ ಪಾಪ ಪೊಲೀಸರು ಬ್ಯಾರಿಕೇಡ್ ಒಂದು ವೇಳೆ ಆಗದೇ ಇದ್ದಲ್ಲಿ ಕೂಡ ಅಲ್ಲಿ ಡೈಲಿ 1-2 ಹೋಗ್ತಿತ್ತು. ನೀವು ಹೇಳಿದಾಗೆ ಬ್ಯಾರಿಕೇಡ್ ಹಾಕಿದ್ರು ಕೂಡ ಒಂದು ಆಕ್ಸಿಡೆಂಟ್ ಆಗಿ ದೊಡ್ಡ ಅನಾಹುತ. ಒಂದು ಸಣ್ಣ ಮಗು ಅಲ್ಲಿ ಬೈಕಿನ ಕೆಳಗಡೆ ಬಿದ್ದು ಸತ್ತು ಹೋಗಿದೆ. ಅನಾಹುತ ಆಗ್ತಾ ಉಂಟು. ಆದರೆ ಅಲ್ಲಿ ನನ್ನ ಮಟ್ಟಿಗೆ ಅಲ್ಲಿ ಅನಾಹುತ ಆಗೋ ತಡೆಯಬೇಕಾದ್ರೆ ಅಲ್ಲಿ ಹಾಗಾದ್ರೆ ಸರ್, ಪೊಲೀಸರು ಕೂಡ ಅವರ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ. ಅಪಘಾತ ತಡೆಯುವ ನಿಟ್ಟಿನಲ್ಲಿ 24 ಗಂಟೆನೂ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ. ವಿತ್ ಬ್ಯಾರಿಕೇಡ್ ಅನ್ನ ಕೂಡ ಅಳವಡಿಕೆ ಮಾಡಿದ್ದಾರೆ. ಆದ್ರೂ ಕೂಡ ಅಪಘಾತ ಆಗ್ತಾ ಇದೆ ಅಂದ್ರೆ ಇದು ಒಂದು ಸಾರ್ವಜನಿಕರ ತಪ್ಪು ಕೂಡ ಇದರಲ್ಲಿ ಎದ್ದು ಕಾಣ್ತದೆ. ಅಷ್ಟು ಒಂದು ಫೆಸಿಲಿಟಿ ಕೊಟ್ಟರು ಕೂಡ ಮತ್ತು ಆಕ್ಸಿಡೆಂಟ್ ಆಗ್ತದೆ ಅಂತ ಹೇಳಿದ್ರೆ ಇವರೊಂದು ಬೇಜವಾಬ್ದಾರಿ ಅಲ್ವಾ? ಹಾಗಾದ್ರೆ ಬೇಜವಾಬ್ದಾರಿ, ಸಾರ್ವಜನಿಕರು ಕೂಡ ಬೇಜವಾಬ್ದಾರಿ ಮಾಡ್ತಾ ಇದ್ದಾರೆ. ನಾನು ಅರ್ಜೆಂಟ್ ಹೋಗ್ಬೇಕು, ಎಲ್ಲರೂ ಈಗ ಈಗಿನ ಕಾಲದಲ್ಲಿ ಎಲ್ಲ ಅರ್ಜೆಂಟ್ ಇರುವಂತ ವ್ಯಕ್ತಿಗಳು. ಫಾಸ್ಟ್ ಮೂಮೆಂಟ್, ಫಾಸ್ಟ್ ಹೋಗ್ಬೇಕು, ನಂಗೆ ಅರ್ಜೆಂಟ್ ಹೋಗ್ಬೇಕಂದ್ರೆ ನಾನು ಎಲ್ಲರೂ ಆಗೀಗ ಒಂದು ಚತುಷ್ಪಥ ರಸ್ತೆ ಆಗಿದೆ, ಹಾಗಾಗಿ ನಾನು ವೇಗವಾಗಿ ಹೋಗ್ಬೇಕು, ಅರ್ಜೆಂಟ್ ಅಲ್ಲಿ ಹೋಗ್ಬೇಕು, ಆ ರೀತಿಯಾಗಿ ಅಂತ ಇಂಟೆನ್ಷನ್ ಇಂದ ಈ ರೀತಿಯಾದಂತಹ ಅಪಘಾತ ಆಗ್ತಾ ಇದೆ. ಇಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಾನು ಎಂತ ಹೇಳ್ತೇನೆ ಅಂದ್ರೆ, ಉಡುಪಿ ಜಿಲ್ಲೆಯಲ್ಲಿ ಜನರು ನಮ್ಮದೇ ಊರು, ನಮ್ಮದೇ ಕೇರಿ, ನಮ್ಮದೇ ಜಾಗ ಅಂತ ಹೇಳಿ ಹೋಗ್ತಾ ಇದ್ದಾರೆ. ನಾನು ನೋಡಿದ ಮಟ್ಟಿಗೆ, ನಾನು ಡಿಲ್ಲಿಯಿಂದ ಉತ್ತರ ಪ್ರದೇಶ ತನಕ ನಾನು ನ್ಯಾಷನಲ್ ಹೈವೇಲಿ ಹೋಗಿದ್ದೇನೆ. ಅಲ್ಲಿ ಯಾವ ಬ್ಯಾರಿಕೇಡ್ ಇಲ್ಲ, ಯಾವುದೇ ರಸ್ತೆ ತಡೆ ಕೂಡ ಇಲ್ಲ, ಡೈರೆಕ್ಟ್ ಹೋಗುದು ಬರುವುದು ಆಚೆ. ಅಲ್ಲಿ ಅಂತ ಒಂದು ಸಿಸ್ಟಮ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಉಡುಪಿ ಜಿಲ್ಲೆಯಿಂದ ಸುರತ್ಕಲಿಂದ ಕುಂದಾಪುರದ ತನಕ ಯಾವ ರಸ್ತೆ ವೈಜ್ಞಾನಿಕವಾಗಿ ಕೂಡ ಕರೆಕ್ಟ್ ಮಾಡಲಿಲ್ಲ, ಏನು ಮಾಡಲಿಲ್ಲ, ರಸ್ತೆ ಮಾಡಲಿಲ್ಲ, ಜನರಿಗೆ ನಡೆದುಕೊಂಡು ಹೋಗುವ ಫುಟ್ಪಾತ್ ಮಾಡಲಿಲ್ಲ. ಅದರಿಂದ ಇಲ್ಲಿ ನ್ಯಾಷನಲ್ ಹೈವೇ ದಟ್ಟಣೆ ಆಗಿದೆ. ಈಗ
ಈಗ ಫುಟ್ಪಾತ್ ಮಾಡಬೇಕು, ಜನರಿಗೆ ನಡೆದುಕೊಂಡು ಹೋಗೋ ಫುಟ್ಪಾತ್ ಮಾಡಬೇಕು, ಇಲ್ಲದ್ರೆ ಫ್ಲೈಓವರ್ ಮಾಡಬೇಕು, ಇಲ್ಲದ್ರೆ ಸರಸ್ ರಸ್ತೆಯನ್ನು ಊರಿನ ಗ್ರಾಮದ ಅವರಿಗೆ ಹೋಗಲಿಕ್ಕೆ ಸರಸ್ ರಸ್ತೆಯಲ್ಲಿ ಜಾಗ ಬಿಡಬೇಕು. ಅದನ್ನೆಲ್ಲ ಮಾಡಿದರೆ ಸ್ವಲ್ಪ ಅನಾಹುತ ಕಮ್ಮಿ ಆಗ್ಬೋದು. ಈ ಬ್ಯಾರಿಕೇಡಿನ ಬಗ್ಗೆ ಸ್ವಲ್ಪ ತೆಗೆಯಬಹುದು ಅಂತ ನನ್ನ ಅನಿಸಿಕೆ. ನಿತ್ಯಾನಂದ ಒಳಕಡ್ ಅವರು ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ಕಾರವು ಕೂಡ ಗೌರ್ಮೆಂಟ್ ಇಂದ ಕಾನೂನಲ್ಲಿಲ್ಲ ಬ್ಯಾರಿಕೇಡ್ ಹಾಕಬೇಕು ಅನ್ನುವಂತಹ ಕಾನೂನಿಲ್ಲ, ಆದ್ರೂ ಕೂಡ ಜನರ ಒಂದು ಜೀವವನ್ನ ರಕ್ಷಿಸಬೇಕು ಅನ್ನುವಂತಹ ಉದ್ದೇಶದಿಂದ ಅವರು ಮಾಡುವಂತದ್ದೇ ವಿನಃ ಯಾವುದೇ ರೀತಿಯಾಗಿ ಜನರಿಗೆ ಕಷ್ಟ ಆಗ್ಬೇಕು, ಅವರಿಗೆ ಉಪಯೋಗವಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹಾಕೋದಿಲ್ಲ. ಹಾಗಾಗಿ ಜನರು ಯಾಕೆ ಇದ್ರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಬೇಕು? ಈಗ ಏನು ಗೊತ್ತಾ, ಜನರಿಗೆ ಈಗ ನಾನು ಹೋಗುವಾಗ ನನಗೆ ಆಕ್ಸಿಡೆಂಟ್ ಆದರೆ ಆ ಸ್ಪಾಟಲ್ಲಿ ಆಕ್ಸಿಡೆಂಟ್ ಆದರೆ ನಾನು ಹೇಳ್ತೇನೆ, ಇದು ಏನಪ್ಪ ಇದು ಬ್ಯಾರಿಕೇಡ್ ಹಾಕಿದ್ದಾರೆ, ನಮ್ಗೆ ಹೋಗ್ಲಿಕ್ಕೆ ಅಡಚಣೆ ಆಗ್ತದೆ ಅಂತ ಹೇಳಿ. ಯಾರು ಹೇಳ್ತಾನೆ? ಆಕ್ಸಿಡೆಂಟ್ ಅವನಿಗೆ ತಾಗಿದ್ರೆ ಮಾತ್ರ ಹೇಳ್ತಾನೆ, ಇಲ್ಲದ್ರೆ ಹೇಳುದಿಲ್ಲ. ಅವನು ತಾಗುದು ಹೇಗೆ, ಅವನ ಬೇಜವಾಬ್ದಾರಿ ಚಾಲನೆಯಲ್ಲಿ ಕೂಡ ಅರ್ಥಾಗ್ತದೆ. ಈಗ ಬ್ಯಾರಿಕೇಡ್ ಇದೆ ಅಂತ ಹೇಳಿ ಬಹಳಷ್ಟು ದೂರದಿಂದ ಕಾಣ್ತದೆ. ಈಗೆಲ್ಲ ಮೊದಲಾಗೆಲ್ಲ ಈಗ ರಿಫ್ಲೆಕ್ಟ್ ಹಾಕಿ ಬಹಳಷ್ಟು ದೂರದಿಂದ ಕಾಣ್ತದೆ ಈಗ ಏನು ಇದೆ ಅಲ್ಲಿ. ಆಗ ಏನು ಇದೆ ಇಲ್ಲ ಎಂದು ಕಂಡುಕೊಳ್ಳೋದ್ರಿಂದ ಅವನಿಗೆ ಯಾವ ರೀತಿ ಬೇಕಾದ್ರೆ ಹೋಗ್ಬೋದು. ಒಂದು ಸಮಯದಲ್ಲಿ ಇತ್ತು, ನಿಮಗೆ ಗೊತ್ತುಂಟ ಇಲ್ಲ ನನಗೆ ಗೊತ್ತಿಲ್ಲ, ಹೈವೇಯಲ್ಲಿ ಹೋಗುವಾಗ ಸರ್ದಾರ್ಜಿಗಳು ಈ ಆಕ್ಸಿಲೇಟರಿಗೆ ದೊಡ್ಡ ಕಲ್ಲನ್ನಿಟ್ಟು ಚಕ್ರಮುಟ್ಟೆ ಹಾಕೊಂಡು ಹೋಗುದು. ಹೈವೇ ಯಾರು ಬರುದಿಲ್ಲ, ಯಾರು ಹೋಗುದಿಲ್ಲ. ಅಂತ ಸಂದರ್ಭ ಇತ್ತು ಹಿಂದೆ. ಈಗ ಹಾಗೆ ಆಗುದಿಲ್ಲ. ಈಗ ಹೈವೇಯಲ್ಲಿ ಕ್ರಾಸಿಂಗ್ಗಳಿವೆ. ಆ ಕ್ರಾಸಿಂಗ್ಗಳಿವೆ. ಇಲ್ಲಿ ಇಲ್ಲಿ ತೊಂದರೆ ಆದದ್ದು ಕ್ರಾಸಿಂಗ್. ಈಗ ಕ್ರಾಸಿಂಗ್ ನೀವು ನಿಮಗೆ ಬ್ಯಾರಿಕೇಡ್ ಹಾಕೋದಿದ್ರೆ ಉಂಟಲ್ವಾ, ನಿಮಗೆ ಇವಾಗ ಕಟ್ಪಾಡಿಯಿಂದ ಅವನಿಗೆ ಮಟ್ಟಿಗೆ ಹೋಗ್ಬೇಕಾದ್ರೆ ಅವನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿಂದ ಶಂಕರ್ಪುರ ಬಂದವನು ಅವನು ನಿಲ್ಲಬೇಕು. ಅಂತ ವೆಹಿಕಲ್ ಬರ್ತವೆ. ಈಗ ಬ್ಯಾರಿಕೇಡ್ ಹಾಕಿದ್ದೆ ಅಥವಾ ಒಂದು ಪೊಲೀಸ್ ಇದ್ದ ಕಾರಣ ಸ್ವಲ್ಪ ತಡೆಗಟ್ಟಲಿಕ್ಕೆ ಸಾಧ್ಯ. ಕೇಳಿ, ಕಟ್ಪಾಡಿಂದ ಯಾವ ಟರ್ನ್ ಅಲ್ಲಿಯೂ ಕೂಡ ಈಗ ಇದು ಅಂಬಲ್ಪಾಡಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಹಾಗೆ ಇರುವ ಸಂದರ್ಭದಲ್ಲಿ ಈಗ ಇಲಾಖೆಗಳು ಸರ್ಕಾರದ ಇಲ್ಲದಿದ್ರೂ ಕೂಡ ಇಲಾಖೆಯವರು ಯಾರ್ಯಾರ ಹತ್ರ ಬೇಡಿ ಇಂಥ ಈಗ ಅವಘಡ ಆಗ್ತದೆ, ಅಪಘಾತ ಸಂದರ್ಭ ಆಗ್ತದೆ, ನೀವು ಸ್ವಲ್ಪ ಏನಾದರೂ ವ್ಯವಸ್ಥೆ ಮಾಡಿ ಅನ್ನೋದು ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿ ಅಂತ ಹೇಳುವಂತ ಸಮಯ ಈಗ ಬಂದಿದೆ. ಎಸ್ ಸರ್, ನಿಮ್ ಜೊತೆ ಇನ್ನು ಚರ್ಚೆ ಮಾಡ್ತೀನಿ. ಎಸ್ ವೀಕ್ಷಕರ, ನೀವು ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಿ. ಬ್ಯಾರಿಕೇಡ್ ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ಸರಿ ಅಲ್ಲ ಎನ್ನುವಂತಹ ಅಭಿಪ್ರಾಯವನ್ನ ಕೂಡ ನೀವು ವ್ಯಕ್ತಪಡಿಸಬಹುದು. ಟಿವಿ ಸ್ಕ್ರೀನ್ ಅಲ್ಲಿ ನಂಬರ್ ಕೂಡ ಕಾಣಿಸ್ತಾ ಇರಬಹುದು, ನಿಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಮತ್ತೆ ಚರ್ಚೆ ಮಾಡ್ತೀನಿ ಸರ್ ಒಂದು ಸಣ್ಣ ಬ್ರೇಕ್ ಬಳಿಕ. ವಿರಾಮದ ಬಳಿಕ ಬ್ಯಾರಿಕೇಡ್ ಬೇಕೇ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾವು ಚರ್ಚೆ ಮಾಡ್ತಾ ಇದ್ದೀವಿ, ಬ್ಯಾರಿಕೇಡ್ ಬೇಕೋ ಬೇಡವೋ, ಇದರಿಂದ ಉಪಯೋಗ ಎಷ್ಟರ ಮಟ್ಟಿಗೆ ಜನರಿಗೆ ತಲುಪ್ತಾ ಇದೆ, ಉಪಯೋಗ ಆಗ್ತಾ ಇಲ್ವಂಥದ್ದು. ಸರ್, ಎಸ್ ಸರ್, ಹೇಳ್ತಾ ಇದ್ದೇವೆ ನಾವು ಇನ್ನು ಸಂತೆಕಟ್ಟೆಯಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಅಪಘಾತ ಆಗ್ತಾ ಇದೆ. ಅಲ್ಲಿಯೂ ಕೂಡ ಒಂದು ಸಂತೆ ಆಗಿರ್ಬೋದು, ಇನ್ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಇರುವಾಗ ಅಲ್ಲಿ ಕೂಡ ಒಂದು ದೊಡ್ಡ ಮಟ್ಟದ ಆಕ್ಸಿಡೆಂಟ್ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಹಾಗಾದ್ರೆ ಈಗ ಅಂಬಲ್ಪಾಡಿಯಲ್ಲಿ ಕೂಡ ಒಂದು ಜಂಕ್ಷನ್ ಇದೆ. ಅಂಬಲ್ಪಾಡಿಯಿಂದ ನಮ್ಮ ಆಭರಣ ಮೋಟರ್ಸ್ ಸಂತೆಕಟ್ಟೆ. ಆಭರಣ ಮೋಟರ್ಸ್ನಲ್ಲಿ ಸಾಧಾರಣ ಇತ್ತೀಚೆಗೆ ಒಂದು 4-5 ಸಾವು ಸಂದರ್ಭ ಆಯಿತು. ಬೈಕ್ ಸವಾರರು, ಬೈಕ್ ವಾಹನಗಳು ನೇರವಾಗಿ ಹೈವೇಲಿ ಬರುವವನಿಗೆ ನೋಡ್ಲಿಕ್ಕಿಲ್ಲ. ಈಗ ಅಲ್ಲೇ ಆ ಸಂದರ್ಭದಲ್ಲಿ ಬ್ಯಾರಿಕೇಡ್ ಅಲ್ಲಿ ಮೊದಲಿತ್ತು, ಅಲ್ಲಿ ಬ್ಯಾರಿಕೇಡ್ ಇತ್ತು, ಅದನ್ನು ತೆಗೆದಿದ್ದಾರೆ. ಈಗ ಮೊದಲು ಹಿಂದೆಗಡೆ ಆಭರಣದ ಹಿಂದೆಗಡೆ ಸ್ವಲ್ಪ ಬ್ಯಾರಿಕೇಡ್ ಇತ್ತು, ಅದು ಈಗಿಲ್ಲ. ಇಲ್ಲ ಅಂತೇಳಿ ಸೀದಾ ಬರ್ತಾನೆ ವಾಹನ ಚಾಲಕರು, ಅವರು ಸ್ವಲ್ಪ ಹೀಗೆ ನೋಡಿ ಹೀಗೆ ಬರೋಗಿನ ವಾಹನ ಬಂದಾಗ್ತದೆ. ಅದಕ್ಕೇನು ಹೈವೇಯಲ್ಲಿ ಟರ್ನಿಂಗ್ ಪಾಯಿಂಟ್ ಏನು ನೋಡ್ಲಿಕ್ಕಿಲ್ಲ, ಒಂದು ಹೊಡ್ಕೊಂಡು ಹೋಗುದೆ. ಬಹಳಷ್ಟು ಆಯ್ತು ಇತ್ತೀಚೆಗೆ. ಇತ್ತೀಚೆಗೆ ಸಂತೆಗಟ್ಟೆಲ್ಲ ಆಯ್ತು. ಆ ಹೆಣವನ್ನು ನಾನೇ ತಗೊಂಡು ಹೋಗಿದ್ದೇನೆ. ಚೂರು ಏನಿಲ್ಲ, ದೊಡ್ಡ ಗಾಡಿ. ಬ್ಯಾರಿಕೇಡ್ ಹಾಕೋದ್ರಿಂದ ಸರ್ಕಾರದ ಪ್ರಕಾರ ಬೇಡವಾದ್ರೂ ಕೂಡ ಜನರಿಗೊಂದು ಪರೋಕ್ಷವಾಗಿ ಸಹಾಯ ಆಗ್ತಾ ಇದೆ. ಅಲ್ಲ, ನಾನು ಹೇಳುದು ಏನು ಗೊತ್ತಾ ಸರ್, ಈಗ ಸರ್ಕಾರದಿಂದ ಇಲ್ಲ, ಪೊಲೀಸ್ ಇಲಾಖೆಗೂ ಬೇಡ. ಇಲ್ಲಿ ಹೈವೇ ಆದ ನಂತರ ಅವರು ಹೈವೇಗೆ ಬೇಕಾಗುವಂತ ಅವರು ಇದು ಮಾಡ್ಬೇಕಿತ್ತು. ಈಗ ಫ್ಲೈಓವರ್ ಇರ್ತಿದ್ರೆ ಹೈವೇ ದೊಡ್ಡ ವೆಹಿಕಲ್ ಎಲ್ಲ ಹೈವೇ ಹೋಗ್ತವೆ, ಇದು ಲೋಕಲ್ ಗಾಡಿಗಳೆಲ್ಲ ಒಳಗಿಂದ ಹೋಗ್ತವೆ. ಈಗ ವ್ಯಾಪಾರಸ್ಥರಿಗೆ ಏನು ತೊಂದರೆ ಇಲ್ಲ. ಇದು ಹೈವೇ ಇದು ಫ್ಲೈಓವರ್ ಮಾಡಿದ್ರು ಕೂಡ ಹಿಂದೆ ಕೂಡ ಒಳ್ಳೆ ಪಾರ್ಕಿಂಗ್ ಜಾಗ ಮಾಡ್ಲಿಕ್ಕೆ ಆಗಿದೆ, ಗಾಡಿಗಳನ್ನು ಇಡ್ಲಿಕ್ಕೆ ಜಾಗ ಇದೆ. ಯಾವುದು ನಿಮ್ಮ ತಳ್ಳುವ ಗಾಡಿ ಅಥವಾ ಇನ್ನಿತ ಬೇಕಾಗುವಂತ ಈಗ ಮಲ್ಪೆ ಇದಕ್ಕೆ ಮಂಗಳೂರಿಗೆ ಹೋಗೋದು ನೋಡಿ,
ಮಂಗಳೂರು ಹೋಗುವಾಗ ಫ್ಲೈಓವರ್ ಹತ್ರ ಹಿಂದೆ ಕೆಳಗಡೆ ಪಾರ್ಕಿಂಗ್ ಇದೆ, ಅಲ್ಲಿ ವ್ಯಾಪಾರಸ್ಥರು ಮಾಡ್ತಾರೆ, ಎಲ್ಲರೂ ಇದ್ದಾರೆ. ಇದು ಮುಖ್ಯವಾಗಿ ನಮ್ಮ ಪ್ರಾಧಿಕಾರ, ಹೈವೇ ಪ್ರಾಧಿಕಾರದ್ದು. ಇನ್ನು ರಾಷ್ಟ್ರೀಯ ಹೆದ್ದಾರಿ ಆಗ್ತಾ ಇದೆ, ಇದು ಕೂಡ ಒಂದು ಅವೈಜ್ಞಾನಿಕತೆಯಿಂದ ಕೂಡಿದಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಮೊದಲಿಗೊಂದು ಆಕ್ಸಿಡೆಂಟ್ ಆಗುವಂತದ್ದು ಹೆಚ್ಚಾಗಿ ಒಂದು ಅವೈಜ್ಞಾನಿಕತೆಯಿಂದ ರಾಷ್ಟ್ರೀಯ ಹೆದ್ದಾರಿ ಆಗ್ತಾ ಇದೆ ಅನ್ನುವಂಥದ್ದು. ಇದು ಯಾರು ತಪ್ಪು ಯಾರ್ದು ಒಪ್ಪು ಅಂದ್ರೆ ನಮ್ಗೆ ಗೊತ್ತಿಲ್ಲ. NH ನವರು ಮಾಡುವಂತ ಈಗಿನ ಈ NH ಉಡುಪಿ ಜಿಲ್ಲೆ ಸುರತ್ಕಲ್ಲಿನಿಂದ ಕುಂದಾಪುರ ತನಕ. ಎಸ್ ಸರ್, ನಿಮ್ ಜೊತೆ ಮಾತಾಡ್ತೀನಿ. ಸಾರ್ವಜನಿಕರೊಂದು ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಕೃಷ್ಣ ಅಂತ ಉಡುಪಿಯಿಂದ. ಹೇಳಿ ಸರ್, ಹೇಳಿ. ಬ್ಯಾರಿಕೇಡ್ ಇಂದ ಉಪಯೋಗ ಆಗ್ತಾ ಇದೆಯಾ ಅಥವಾ ಜನರಿಗೆ ಕಷ್ಟ ಆಗ್ತಾ ಇದೆಯಾ? ನನ್ನ ಪ್ರಕಾರ ಕಷ್ಟ ಆಗ್ತಾ ಇದೆ ಸರ್. ಯಾಕೆ ಹಾಗದು? ಯಾಕಂದ್ರೆ ಅದು ಒಂದು ಹೈವೇ ಆಗ್ಲಿಕ್ಕೆ ಹೋಗಿ ಹೈವೇ ಆದ ನಂತರ ಅದು ನಿಜವಾಗಿ ಹೈವೇ ಅವರ ಜವಾಬ್ದಾರಿ. ಅದು ಅವರು ಎಲ್ಲೆಲ್ಲಿ ಕ್ರಾಸಿಂಗ್ ಇರ್ತದ ಅಲ್ಲಿ ಅವರು ಅಂಡರ್ ಪಾಸ್ ಫ್ಲೈಓವರ್ ಮಾಡಿ ಅವರು ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿ ಕೊಡ್ಬೇಕಿತ್ತು. ಅದು ಬಿಟ್ಟು ಅವರು ಬ್ಯಾರಿಕೇಡ್ ಹಾಕಿರೋದ್ರಿಂದ ಕೆಲವು ಅಪಘಾತಗಳು ಬ್ಯಾರಿಕೇಡ್ ಹಾಕಿರೋದ್ರಿಂದಾನೇ ಆಗ್ತಾ ಇದೆ ಅಂತ ಅನಿಸ್ಬೋದು. ಈ ಇತ್ತೀಚೆಗೆ ಒಂದು ಸಂತೆಗಟ್ಟೆಯಲ್ಲಿ ಆಗಿರೋದು, ಮತ್ತೆ ಅಂಬಲ್ಪಾಡಿಯಲ್ಲೂ ಕೂಡ ಆಗ್ತಾ ಇದೆ. ಕೆಲವು ಕಡೆ ಬ್ಯಾರಿಕೇಡ್ ಕೂಡ ಹಾಗೆ ಹಾಕುವಾಗ ಒಂದು ರಿಫ್ಲೆಕ್ಟರ್ ಏನೋ ಇದ್ದು ಬಿಡುತ್ತೆ, ಅದು ಮತ್ತೆ ಕೆಲವು ಸಮಯದ ನಂತರ ಅದು ರಿಫ್ಲೆಕ್ಟ್, ರಾತ್ರಿ ಮಳೆ ಬರುವಾಗ ರಿಫ್ಲೆಕ್ಟರ್ ಇರೋದಿಲ್ಲ, ಏನಿರೋದಿಲ್ಲ, ಬರುವವರೆಗೂ ಇದು ಬ್ಯಾರಿಕೇಡ್ ಗಳು ಕಾಣೋದೇ ಇಲ್ಲ ರಾತ್ರಿ ಹೊತ್ತಿನಲ್ಲೆಲ್ಲ. ಈ ಟ್ರಕ್ ನವರಿಗೆ, ಟ್ಯಾಂಕರ್ ನವರಿಗೆ ಹತ್ರ ಇಟ್ಟು ಆ ಟ್ಯಾಂಕರ್, ದೊಡ್ಡ ದೊಡ್ಡ ಟ್ಯಾಂಕರ್ ನವರಿಗೆ ಅದನ್ನು ಪಾಸ್ ಮಾಡುವುದೊಂದು ದೊಡ್ಡ ಸಮಸ್ಯೆ ಆಗಿದೆ. ಒಂದ್ ಲೆಕ್ಕದಲ್ಲಿ ಅದ್ರ ಬದಲು ಈ ಬ್ಯಾರಿಕೇಡ್ ಹಾಕುವುದಕ್ಕಿಂತ ಈ ಹೈವೇ ಡಿಪಾರ್ಟ್ಮೆಂಟ್ ನವರು ಅದಕ್ಕೆ ಬೇರೆ ಒಂದು ಏನಾದ್ರು ಅಂಡರ್ ಪಾಸ್ ಫ್ಲೈಓವರ್ ಎಲ್ಲ ಮಾಡಿದ್ರೆ ಇನ್ನು ಒಳ್ಳೆ ಒಂದು ಜನರಿಗೆ ಸುಗಮ ಸಂಚಾರಕ್ಕೆ ಅನುಕೂಲ ಆಗ್ತದಂತ ನಮ್ಮ ಅನಿಸಿಕೆ. ಓಕೆ ಕೃಷ್ಣ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ಎಸ್, ಅವ್ರು ಹೇಳುವ ಪ್ರಕಾರನೂ ಕೂಡ ಬ್ಯಾರಿಕೇಡ್ ಹಾಕೋದ್ರಿಂದ ತುಂಬಾ ಕಷ್ಟ ಆಗ್ತಿದೆ. ಸರ್, ಆವಾಗಲೇ ಒಂದು ಪ್ರಶ್ನೆ ಕೇಳಿದೆ ನಿಮ್ಗೆ, ಹೇಳಿ ಸರ್. ಈಗ ಸಾಕಷ್ಟು ಪ್ರಮಾಣದಲ್ಲಿ ಮಿತ್ರರು ಹೇಳಿದ್ದಾರೆ ಈಗ ಬ್ಯಾರಿಕೇಡ್ ಇಂದ ಕೂಡ ತೊಂದರೆ ಉಂಟು, ಗ್ಯಾರಂಟಿ. ಅದು ಕೂಡ ನಾವು ತೊಂದರೆ ಇಲ್ಲ ಅಂತ ನಾವು ಹೇಳುದಿಲ್ಲ, 100% ರಿಸ್ಕ್ ಅದು. ನಾನು ಬ್ಯಾರಿಕೇಡ್ ಹಾಕುವುದಕ್ಕೆ ನಾನು ವೈಯಕ್ತಿಕವಾಗಿ ವಿರೋಧ ಮಾಡುದಿಲ್ಲ. ಬ್ಯಾರಿಕೇಡ್ ಹಾಕುವಾಗ ಅದಕ್ಕೆ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮ ಕೈಗೊಳ್ಳಬೇಕು. ಅದರಲ್ಲಿ ರಿಫ್ಲೆಕ್ಟ್ ಇರಬೇಕು, ಅದರಲ್ಲಿ ಯಾವ ಜಾಗದಲ್ಲಿ ಬ್ಯಾರಿಕೇಡ್ ಆಗಿದೆ ಅಂತ ಒಂದು ಸಿಗ್ನಲ್ ಇರಬೇಕು. ಅದಕ್ಕೆ ಎಲ್ಲವನ್ನು ಕರೆಕ್ಟಾಗಿ ಮಾಡಿದರೆ ಬ್ಯಾರಿಕೇಡ್ ಹಾಕ್ಬೋದು. ಈಗಿನ ಕಾಲದಲ್ಲಿ ನೀವು ಹೇಳಿದಾಗೆ ಅದರಲ್ಲಿ ಖಾಲಿ ಜಾಹೀರಾತೇ ಇರುವುದರಿಂದ ಅದು ರಿಫ್ಲೆಕ್ಟ್ ಇಲ್ಲ. ಎಸ್ ಸರ್, ನಿಮ್ಮ ಜೊತೆ ಮಾತಾಡ್ತೀನಿ. ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ನಾನು ಮಂಗಳೂರಿನಿಂದ ಮಾತಾಡೋದು. ಹೇಳಿ ಸರ್, ನಿಮ್ಮ ಹೆಸರು? ಜೆರಾಟ್ ಟವರ್ಸ್ ಅಂತೇಳಿ, ನಾನು ಸಾಮಾಜಿಕ ಕಾರ್ಯಕರ್ತ. ಓಕೆ, ಹೇಳಿ ಸರ್. ನಿಮ್ಮ ಪ್ರಕಾರ ಈಗ ಏನು ಬ್ಯಾರಿಕೇಡ್ ಅನ್ನ ಹಾಕೋದ್ರಿಂದ ಆಕ್ಸಿಡೆಂಟ್ ಗಳು ಜಾಸ್ತಿ ಆಗ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತಿದ್ದ? ಜನರಿಗೆ ಉಪಯೋಗ ಆಗ್ತಾ ಇದೆಯಾ ಅಥವಾ ಉಪಯೋಗ ಆಗ್ತಾ ಇಲ್ವಾ? ನನಗೆ ಏನು ಹೇಳಿದರೆ, ನಾನು ಕಳೆದ 3 ವರ್ಷದಿಂದ ಒಂದು ಕನಸು ಕಾಣ್ತಾ ಇದ್ದೆ, ಇದರ ಬಗ್ಗೆ ಯಾವ ಮಾಧ್ಯಮದವರು ಕಾರ್ಯಕ್ರಮ ಮಾಡ್ತಾರೆ ಅಂತೇಳಿ. ಆ ಕನಸು ಇವತ್ತು ನನಗೆ ಇದು ನಿಜವಾಗಿದೆ. ಸ್ಪಂದನ ಟಿವಿಯಿಂದ ಈ ಬ್ಯಾರಿಕೇಡ್ ಹಾಕುವುದು ಮೋಸ್ಟ್ ಅನ್ಸೈಂಟಿಫಿಕ್ ಮೆಥಡ್. ಇಡೀ ಭೂಗೋಳದಲ್ಲಿ ನಾನು ಕೆಲವು ವಿದೇಶಗಳಿಗೆ ಹೋಗಿದ್ದೇನೆ, ಎಲ್ಲಿ ಕೂಡ ಈ ಬ್ಯಾರಿಕೇಡ್ ಹಾಕುವ ಸಿಸ್ಟಮ್ ಇಲ್ಲ. ಬ್ಯಾರಿಕೇಡ್ ಗಳಿಂದ ಆಗುವ ಲಾಭಕ್ಕಿಂತ ಬ್ಯಾರಿಕೇಡ್ ಗಳಿಂದ ಪ್ರಾಣ ಹಾನಿಯಾಗುವುದು ಜಾಸ್ತಿ. ಆದ ಕಾರಣ ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇನೆ, ಯಾವ ತಲೆಯಲ್ಲಿ ಈ ಹುಳ ಹಿಡಿದವರಿಗೆ ಈ ಆಲೋಚನೆ ಬಂದದ್ದು ಈ ಬ್ಯಾರಿಕೇಡ್ ಹಾಕುವುದು? ಅದರ ನಂತರ ಕೆಲವರು ಸ್ವಪ್ರಚಾರಕ್ಕೋಸ್ಕರ ಬ್ಯಾರಿಕೇಡ್ ಗಳನ್ನು ದಾನ ಕೊಡ್ತಾರೆ. ಈ ಪೊಲೀಸ್ನವರು ಅದಕ್ಕೆ ಸರಿಯಾದ ಸ್ಥಳ ಇಲ್ಲದೆ ಸಿಕ್ಕಾಪಟ್ಟೆ ಎಲ್ಲ ಕಡೆ ಈ ಬ್ಯಾರಿಕೇಡ್ ಗಳನ್ನು ಇಟ್ಕೊಂಡು ಹೋಗ್ತಾರೆ. ಆದ ಕಾರಣ ನಾನು ಇವತ್ತು ತಮ್ಮ ಸ್ಪಂದನ ಟಿವಿಯ ಮುಖಾಂತರ ಕೇಳಿದ್ದೇನೆ, ದಯಮಾಡಿ 2 ಜಿಲ್ಲೆಯ ರಾಜಕೀಯ ಮುಖಂಡರು ನಮ್ಮ ಜೀವಕ್ಕೆ ಬೆಲೆ ಕೊಟ್ಟು ಮೊದಲೇ ನಮ್ಮ ಹೈವೇಗಳ ದುರ್ವ್ಯವಸ್ಥೆಯಿಂದ ಎಷ್ಟೋ ಜನರು ಸಾಯ್ತಾ ಇದ್ದಾರೆ. ಅದಕ್ಕೆ ಇದನ್ನು ಕೂಡಿಸೋದಕ್ಕೋಸ್ಕರ ದಯಮಾಡಿ ಇಂಥ ವಿಚಾರಗಳಿಂದ ನೀವು ಹಿಂದಕ್ಕೆ ಸರಿಬೇಕು, ಈ ಬ್ಯಾರಿಕೇಡ್ ಗಳನ್ನು ಆದಷ್ಟು ಬೇಗ ನೀವು ತೆರವುಗೊಳಿಸಬೇಕಂತೇಳಿ ನಾನು ಸ್ಪಂದನ ಟಿವಿ ಮುಖಾಂತರ ಕೇಳಿಕೊಳ್ತೇನೆ. ಓಕೆ ಸರ್, ಸ್ಪಂದನ ವಾಹಿನಿ ಜೊತೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ಎಸ್, ಅವರು ಕೂಡ ಹೇಳುವ ಪ್ರಕಾರ ತಪ್ಪು ಅನ್ನುವಂಥದ್ದು. ಇನ್ನೊಂದು ಗಮನಿಸಬೇಕಾಗಿರುವಂತಹ ವಿಚಾರ ಏನಂದ್ರೆ, ಏನು ಬ್ಯಾರಿಕೇಡ್ ಅನ್ನ ಹಾಕ್ತಾ ಇರ್ತಾರೆ, ಅದು ಹಾಕಿರುವಂತಹ ಒಂದು ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು, ಆ ಬ್ಯಾರಿಕೇಡ್ ನ ಕೆಳಗೆ ದೊಡ್ಡ ದೊಡ್ಡ ಕಲ್ಲು ಹಾಕಿರುವಂತದ್ದು. ಸಪೋಸ್ ಆಕ್ಸಿಡೆಂಟ್ ಆದವಾಗ ಯಾವುದೋ ಸವಾರ ಬಿದ್ದ ಅಂತ ಹೇಳಿದ್ರೆ ಅವನ ತಲೆಗೆ ಬಡಿದು ಅವನಲ್ಲೇ ಪ್ರಾಣ ಬಿಡ್ತಾನೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು? ಬ್ಯಾರಿಕೇಡ್ ಹಾಕಿ ಅದರ ಮೇಲೆ ಕಲ್ಲು ಇಡುವಂಥದ್ದು ಅದು ಮೂರ್ಖತನ. ನಾನು ಕೂಡ ಈ ಬಲೆಬಾದಿಯಲ್ಲಿ ನಾನು ನೋಡ್ತಾ ಇದ್ದೇನೆ, ನಮ್ಮ ಕಣ್ಣೆದುರಿನಲ್ಲಿ ಒಬ್ಬ ಬೈಕ್ನಲ್ಲಿ ಬಂದ, ಆ ಕಲ್ಲಿಗೆ ಬಿದ್ದ.
ಬ್ಯಾರಿಕೇಡ್ ಎದುರು ಬೈಕ್ ಎದುರು ಬಿತ್ತು, ಅವನು ಕಲ್ಲು ಬಿತ್ತ. ಆದರೆ ಏನು ಹೆಲ್ಮೆಟ್ ಇರುವಾಗ ಅವನಿಗೆ ಏನು ತಲೆಗೆ ಅನಾಹುತ ಆಗಲಿಲ್ಲ ಅಲ್ಲಿ. ಅದು ಕೂಡ ಸಣ್ಣ ಸಣ್ಣ ಕಲ್ಲಲ್ಲ, ಅದನ್ನು ಎತ್ತಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಕಲ್ಲಿಟ್ಟು ಬ್ಯಾರಿಕೇಡ್ ಇಡ್ತಾರೆ. ಅದು ನನ್ನ ಲೆಕ್ಕದಲ್ಲಿ ತಪ್ಪೆ. ಎಸ್ ಸರ್, ನಿಮ್ಮ ಜೊತೆ ಮಾತಾಡ್ತೀನಿ, ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ನಮಸ್ತೆ, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಸರ್. ಈಗ ಬ್ಯಾರಿಕೇಡ್ ಅನ್ನ ಹಾಕುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಥವಾ ತೊಂದರೆ ಆಗ್ತಾ ಇಲ್ವಾ ನಿಮ್ಮ ಪ್ರಕಾರ? ಒಂದು ಇದಕ್ಕೆ ತನ್ನದೇ ಆದ ಕೆಲವು ಕಾನೂನುಗಳಿವೆ. ಬ್ಯಾರಿಕೇಡ್ ಹಾಕುವ ಕಾನೂನು ಎನ್ಎಸ್ನಲ್ಲಿ ಇಲ್ಲ. ಇದು ಬಹಳ ಯಾಕಂದ್ರೆ ಟ್ರಾಫಿಕ್ ಕಂಟ್ರೋಲ್ ನವರಿಗೆ ಸುಲಭ ಆಗ್ಲಿ ಅಂತ ಮಾಡಿದಂತ ಒಂದು ಹೇಳಿ ಸರ್, ಹೇಳಿ. ಬ್ಯಾರಿಕೇಡ್ ಅದು ಅಲ್ಲದೆ ಅದೊಂದು ಕಂಪನಿ ಅವರು ಸ್ಪಾನ್ಸರ್ ಮಾಡಿದ್ದಾರೆ, ಅವರ ಫ್ರೀ ಅಡ್ವರ್ಟೈಸ್ಮೆಂಟ್ ಆಗ್ತದೆ. ಈಗ ನೋಡಿ, ಕಡಪಾಡಿ ಜಂಕ್ಷನ್ ನೋಡಿ, ಉದ್ಯಾವರ ಜಂಕ್ಷನ್ ನೋಡಿ, ಮದುವೆ ಇದ್ದಾಗ ಹಲಿಮಾ ಸಬ್ಜಿಯಲ್ಲೂ ಬ್ಯಾರಿಕೇಡ್ ಇರ್ತದೆ, ಮತ್ತೆ ಬಲೈ ಬಾಧೆ. ಹೀಗೆ ಕಂಟಿನ್ಯೂಸ್ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಫಸ್ಟ್ ಇದು ಬ್ಯಾರಿಕೇಡ್. ಆಕ್ಚುಲಿ ಬ್ಯಾರಿಕೇಡ್ ಅಳವಡಿಸಲಿಕ್ಕೆ ನ್ಯಾಷನಲ್ ಹೈವೇಯಲ್ಲಿ ಕಾನೂನೇ ಇಲ್ಲ. ಇದಕ್ಕೆ ಯಾರು ಹೊಣೆ ಈಗ? ಖಂಡಿತ. ಓಕೆ ಸರ್, ಸ್ಪಂದನ ವಾಹಿನಿಗೆ ನ್ಯಾಷನಲ್ ಹೈವೇ ಕಿತ್ತುಕೊಂಡು ಇದನ್ನೆಲ್ಲ ತೆಗಿಬೇಕು. ಓಕೆ ಸರ್, ಸ್ಪಂದನ ವಾಹಿನಿ ಜೊತೆ ಕರೆ ಮಾಡೋದಕ್ಕೆ ಧನ್ಯವಾದ. ಎಸ್, ಅವರು ಹೇಳುವ ಪ್ರಕಾರ ಬ್ಯಾರಿಕೇಡ್ ಹಾಕೋದ್ರಿಂದ ತುಂಬಾ ತೊಂದರೆ ಆಗ್ತಾ ಇರೋದು. ನಾನು ಕೇಳಿದ ಪ್ರಶ್ನೆ ನಿಮ್ಗೆ, ಆ ಬ್ಯಾರಿಕೇಡ್ ಎಲ್ಲ ಹಾಕ್ತಾರೆ, ಅದ್ರ ಕೆಳಗಡೆ ದೊಡ್ಡ ದೊಡ್ಡ ಕಲ್ಲನ್ನ ಹಾಕಿರುವಂತದ್ದು. ಇನ್ನು ಕೆಲವು ಗಮನಿಸಬಹುದು, ಒಂದು ಮುರಿದು ಹೋದಂತಹ ಬ್ಯಾರಿಕೇಡ್ ಅನ್ನ ಹಾಕಿರುವಂತದ್ದು, ಅದು ಒಂದು ಬದಿ ಮುರಿದು ಒಂದು ಎಡ್ಜ್ ತೋರಿರುವಂತದ್ದು. ಇದೆಲ್ಲ ಆಕ್ಸಿಡೆಂಟ್ ಆದವಾಗ ತುಂಬಾ ಪೆಟ್ಟಾಗ್ತದೆ ಬಿದ್ದ ಸವಾರನಿಗೆ ಅಂತ ಹೇಳ್ಬೋದು ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇ ಹೇಳಿದ ಹಾಗೆ ಕಲ್ಲು ಹಿಡಿದು ತಪ್ಪು ಒಂದೇನದೆ, ಅವರು ಎಲ್ಲ ರೀತಿಯಲ್ಲೇ ತಪ್ಪು. ಬ್ಯಾರಿಕೇಡ್ ಆಗೋದೇ ತಪ್ಪು, ಕಲ್ಲು ಬಿಡಿ, ಬ್ಯಾರಿಕೇಡ್ ಆಗೋದೇ ತಪ್ಪು. ಆದರೆ ಇಲ್ಲಿಯ ವ್ಯವಸ್ಥೆಗೆ ನಾವು ಹೊಂದ್ಕೊಂಡು ನಾವಿಲ್ಲಿಗ ಹೋಗಿದ್ದಾರೆ ಅಷ್ಟೇ ವಿನಃ ಬೇರೆ ಯಾರು ಯಾವ ದೃಷ್ಟಿಯಿಂದ ನನಗೆ ಗೊತ್ತಿಲ್ಲ. ಈಗ ಕೊಡುವವನು ಈಗ ಲಕ್ಷಗಟ್ಟಲೆ ಹಾಕಿ ಕೊಡ್ತಾರೆ, ಲಕ್ಷಗಟ್ಟಲೆ ಹಾಕುವ ತನ್ನ ಒಂದು ಹೆಸರು ಬೇಕಂತೇಳಿ ಈಗ ಇರ್ತದೆ. ಈ ಹೆಸರು ಇಲ್ಲದಿದ್ದರೆ ಅವನು ಬ್ಯಾರಿಕೇಡ್ ಕೊಡುವುದಿಲ್ಲ. ಯಾಕಂದ್ರೆ ಒಂದೊಂದು ಇರ್ತದೆ. ಈಗ ಒಂದು ಕೊಡುವಾಗಲೂ ಕೂಡ ದಾನಿಗಳು ಹೇಳ್ತಾರೆ, ನಿಮ್ಮ ಒಂದು ಸ್ಪಾನ್ಸರ್ ಮಾರ್ಯ ಕೊಡಿ ಮಾರ್ಯ, ಸ್ಪಾನ್ಸರ್ ಹೇಳುವಾಗ ಯಾರಾದ್ರೂ ಕೊಡ್ಲೇಬೇಕಾಗ್ತದೆ. ಇನ್ನಷ್ಟು ಮಾತಾಡ್ತೇನೆ ಸರ್, ಪಬ್ಲಿಕ್ ಇಂದ ಕಾಲ್ ಇದೆ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಉಡುಪಿಯಿಂದ. ಹಾ, ಈಗ ವಿಷಯ ಏನಂತ ಹೇಳಿದ್ರೆ, ಬ್ಯಾರಿಕೇಡ್ ಹಾಕೋದ್ರಿಂದ ಅಪಘಾತಗಳು ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಕಡೆ ಕೇಳಿದ್ರೆ, ಬ್ಯಾರಿಕೇಡ್ ಹಾಕೋದು ಒಳ್ಳೇದು ಅಂತ ಕೂಡ ಮತ್ತೊಂದು ಕಡೆ ಹೇಳ್ತಾ ಇದ್ದಾರೆ. ನಿಮ್ಮ ಪ್ರಕಾರ ಆ ಬ್ಯಾರಿಕೇಡ್ ಹಾಕೋದು ಸರಿನಾ ತಪ್ಪ? ತಪ್ಪು ಸರ್. ಯಾಕೆ? ಆಕ್ಚುಲಿ ಎಲ್ಲಿ ನೀವು ಯಾವ ಸಿಟಿಯಲ್ಲಿ ನೋಡಿ ಬ್ಯಾರಿಕೇಡ್ಸ್ ಎಲ್ಲೂ ನಮ್ಗೆ ಕಾಣ್ಲಿಕ್ಕೆ ಸಿಗುದಿಲ್ಲ. ನ್ಯಾಷನಲ್ ಹೈವೇಸ್ ಅಲ್ಲಿ ಮೊದ್ಲು ಒಬ್ರು ಹೇಳಿದ್ರಲ್ಲ, ಆಕ್ಚುಲಿ ಸಿಗ್ನಲ್ಸ್ ಹಾಕಿದ್ರೆ ಒಳ್ಳೇದು. ಫ್ಲೈಓವರ್ಸ್ ಎಲ್ಲ ಹಾಕೋದಕ್ಕಿಂತ ಫ್ಲೈಓವರ್ಸ್ ಹಾಕಿ 1-2-3 ವರ್ಷ ಅದ್ರಲ್ಲಿ ಇನ್ನು ಪುನಃ ತೊಂದ್ರೆ ಎಲ್ರಿಗೂ ಆಚೆ ಹೋಗ್ಲಿಕ್ಕೆ. ಅದಕ್ಕಿಂತ ನೀವು ಬೆಟರ್ ಸಿಗ್ನಲ್ಸ್ ಹಾಕಿದ್ರೆ ಎಲ್ಲ ಕಡೆ ತುಂಬಾ ಒಳ್ಳೇದಂತ ಅನಿಸ್ತದೆ. ಅವಾಗ ತುಂಬಾ ಅವಾಯ್ಡ್ ಮಾಡ್ಬೋದು ಆಕ್ಸಿಡೆಂಟ್ಸ್ ಎಲ್ಲ. ಈಗ ಬ್ಯಾರಿಕೇಡ್ಸ್ ಹಾಕಿದ್ರು ವೆಹಿಕಲ್ಸ್ ಹೋಗುದು ಅದೇ ಸ್ಪೀಡ್, ವೆಹಿಕಲ್ಸ್ ಏನು ಕಂಟ್ರೋಲ್ ಮಾಡುದಿಲ್ಲ. ಇವತ್ತು ಸಹ ಹಾಗೆ ನಾವು ನೋಡಿದ್ವಿ, ಬ್ಯಾರಿಕೇಡ್ಸ್ ಇದೆ, ಪಾಸ್ ಆಗುವ ಅಷ್ಟೇ ಟೈಮ್, ಜಸ್ಟ್ 1 minute ಅಲ್ಲಿ ಮತ್ತೆ ಪುನಃ ಹೈ ಸ್ಪೀಡ್ ಅವರದು. ಹಾಗೆ ಆಕ್ಚುಲಿ ಸಿಗ್ನಲ್ಸ್ ಹಾಕಿದ್ರೆ ತುಂಬಾ ಒಳ್ಳೇದು, ಫ್ಲೈಓವರ್ ಬ್ಯಾರಿಕೇಡ್ಸ್ ಅದೆಲ್ಲ ಮಾಡೋದಕ್ಕಿಂತ. ಓಕೆ ಮೇಡಮ್, ಸ್ಪಂದನ ವಾಹಿನಿಗೆ ಕರೆ ಮಾಡೋದಕ್ಕೆ ಧನ್ಯವಾದ. ಎಸ್, ಅವ್ರು ಹೇಳುವ ಪ್ರಕಾರನೂ ತಪ್ಪು ಅಂತ. ಇನ್ನೊಂದು ಗಮನಿಸಬೇಕು, ಎಲ್ಲರೂ ಕೂಡ ಹೇಳಿರುವಂತದ್ದು, ಒಂದು ಪ್ರತಿಷ್ಠೆಗೋಸ್ಕರ ಅವರವರ ಜಾಹೀರಾತಿಗೋಸ್ಕರ ಇಂತಿಷ್ಟು ಬ್ಯಾರಿಕೇಡ್ಗಳನ್ನ ಕೊಟ್ಟು ನಮ್ದೊಂದು ಅಡ್ವರ್ಟೈಸ್ಮೆಂಟ್ ಹಾಕಿ ಅಂತ ಕೊಡ್ತಾರೆ. ಪೊಲೀಸರು ಒಂದು ಬೇಜವಾಬ್ದಾರಿಯಿಂದ ಎಲ್ಲಿ ಬೇಕೋ ಅಲ್ಲಿ ಹಾಕೋದಿಲ್ಲ, ಎಲ್ಲೆಂದರಲ್ಲಿ ಅಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿ ಪ್ರಯಾಣಿಕರಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು. ಈಗ ಬ್ಯಾರಿಕೇಡ್ ಎಲ್ಲಿ ಹಾಕಬೇಕು ಅಂತ ಜನರಿಗೆ ಒಂದು ಪೊಲೀಸ್ ಅವರಿಗೆ ಹೇಳಿದರೆ ಅಲ್ಲಿ ಬ್ಯಾರಿಕೇಡ್ ಹಾಕ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಯಾರೋ ನಮ್ಮ ಮಿತ್ರರು ಹೇಳಿದಾಗೆ, ಮದುವೆ ಮಂಟಪದ ಎದುರು ಕೂಡ ಅವರಿಗೆ
ತೊಂದರೆ ಆಗಿರೋದ್ರಿಂದ ಅವರು ಕೂಡ ಈಗ NH ನಲ್ಲಿ ಬ್ಯಾರಿಕೇಡ್ ಆಗ್ತಾ ಇದ್ದಾರೆ. ಆಕ್ಚುಲಿ ಒಂದು ರೀತಿಯ ಅದು ಕೂಡ ಸರಿಯಾದಂತಹ ವ್ಯವಸ್ಥೆ ಅಂತಾನೆ ಹೇಳ್ಬೋದು. ಯಾಕೆ ಕೇಳಿದ್ರೆ ಮದುವೆ ಸಮಾರಂಭ ಅಥವಾ ಏನಾದ್ರು ದೊಡ್ಡ ಫಂಕ್ಷನ್ ಇದ್ರೆ ಜನ ತುಂಬಾ ಸೇರಿರ್ತಾರೆ, ವಾಹನಗಳು NH ಅಲ್ಲಿ ಸ್ಟ್ರೈಟ್ ರೋಡ್ ಇರೋದ್ರಿಂದ ತುಂಬಾ ಸ್ಪೀಡ್ ಆಗಿ ಬರ್ತಾರೆ. ಅದನ್ನ ತಡೆಯುವ ನಿಟ್ಟಿನಲ್ಲಿ ಅಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕ್ತಾರೆ ಹೊರತು. ಓಕೆ, ಅದು ಕೂಡ ಅವ್ರದ್ದು ವೈಯಕ್ತಿಕವಾಗಿ ಅವರು ಆಲೋಚನೆ ಮಾಡಿರ್ಬೋದು. ನನ್ನ ಈ ಭಾಗದಲ್ಲಿ ಇಂಥ ಅನಾಹುತ ಆಗಬಾರ್ದು ಅಂತ ಅವ್ರು ಬ್ಯಾರಿಕೇಡ್ ಹಾಕ್ಬೋದು. ಹಾಗಾದ್ರೆ ಈಗಿನ ಕಾಲದಲ್ಲಿ ಎಲ್ರಿಗೂ ಕೂಡ ಹಾಕ್ಬೋದು ಅಂತ ಅವ್ರು ತೋರಿಸಿಕೊಟ್ಟಿದ್ದಾರೆ. ಈಗ ಬ್ಯಾರಿಕೇಡ್ ನನಗೆ ಬೇಕಾದ್ರೆ ನನ್ನ ಮನೆ ಎದುರು ನಾನು ಕೂಡ ಬ್ಯಾರಿಕೇಡ್ ಹಾಕಿ ನನ್ನ ಗಾಡಿ ಬರುವ NH ನಲ್ಲಿ ಬರುವ ಗಾಡಿಗಳನ್ನ ಥ್ರೋ ಮಾಡ್ಲಿಕ್ಕೋಸ್ಕರ ನಾನು ವೈಯಕ್ತಿಕವಾಗಿ ಹಾಕ್ಬಹುದಾ? ಅದು ಕಾನೂನು ಉಂಟಾ? ಬ್ಯಾರಿಕೇಡ್ ಎಲ್ಲಿ ಆಕ್ಸಿಡೆಂಟ್ ಆಗ್ತದೆ, ಈಗ ಬ್ಯಾರಿಕೇಡ್ ಎಲ್ಲಿ ಆಕ್ಸಿಡೆಂಟ್ ಆಗಿದೆ ಅಲ್ಲಿ ಬ್ಯಾರಿಕೇಡ್ ಹಾಕಬೇಕು ಅಂತ ಪೊಲೀಸರ ಒಂದು ಸಾರ್ವಜನಿಕರು ಕೂಡ ಹೇಳ್ತಾರೆ. ಬ್ಯಾರಿಕೇಡ್ ಹಾಕಿದ್ರೆ ಸ್ವಲ್ಪ ಗಾಡಿ ವಾಹನಗಳು ಬರುವಾಗ ಸ್ಲೋ ಬರ್ತಾರೆ. ಅದು ಹಾಗೆ ಪೊಲೀಸರು ಕೂಡ ಏನೋ ಒಂದು ಪ್ರಯತ್ನ ಮಾಡಿ ಪೊಲೀಸರು ಕೂಡ ಏನೋ ಪ್ರಯತ್ನ ಮಾಡ್ತಿದ್ದಾರೆ. ಎಸ್ ಸರ್, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೇನೆ. ಒಬ್ರು ಕಾಲರ್ ಇದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು ಸರ್? ಓಕೆ, ಹೇಳಿ ಸರ್. ಈಗ ಬ್ಯಾರಿಕೇಡ್ ಹಾಕೋದ್ರಿಂದ ಜನರಿಗೆ ಕಷ್ಟವಾಗ್ತಿದ್ಯಾ ಅಥವಾ ಜನರಿಗೆ ಒಂದು ಸುಗಮವಾದ ಸಂಚಾರದ ವ್ಯವಸ್ಥೆ ಆಗ್ತಾ ಇದೆಯಾ? ಹೇಳಿ ಕೇಳಿಸ್ತಾ ಇದೆ, ಹೇಳಿ. ರಾಷ್ಟ್ರೀಯ ಹೆದ್ದಾರಿ ಕಾನೂನು ಪ್ರಕಾರ ಬ್ಯಾರಿಕೇಡ್ ಹಾಕಲಿಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾನೂನು ಪ್ರಕಾರವಾಗಿ ಬ್ಯಾರಿಕೇಡ್ ಹಾಕಲಿಕ್ಕಿಲ್ಲ. ಹೇಳಿ ಸರ್, ಹೇಳಿ. ಆದರೆ ಈಗಿನ ಈ ವ್ಯವಸ್ಥೆಯಲ್ಲಿ ಈ ಅವೈಜ್ಞಾನಿಕವಾದ ಕಾಮಗಾರಿಗೆ ಬೇರೆ ಬ್ಯಾರಿಕೇಡ್ ಅನ್ನು ಹಾಕಲೇಬೇಕಾಗ್ತದೆ. ಯಾಕೆ ಹೇಳಿದ್ರೆ ವೇಗ ನಿಯಂತ್ರಣ ಮಾಡಬೇಕು ಹೇಳುವಂತ ಉದ್ದೇಶದಿಂದ ತಾತ್ಕಾಲಿಕವಾದ ಒಂದು ಕ್ರಮ ಇದು. ಓಕೆ ಸರ್, ಕರೆ ಮಾಡೋದಕ್ಕೆ ಧನ್ಯವಾದ. ಎಸ್, ಇನ್ನೊಂದು ಹೇಳುವ ಪ್ರಕಾರ ಪೊಲೀಸರು ಏನಿದ್ದಾರೆ ಅವರು ಒಂದು ಜನರ ಒಂದು ಪ್ರಾಣವನ್ನ ಕಾಪಾಡಲಿಕ್ಕೋಸ್ಕರ ಒಂದು ಬ್ಯಾರಿಕೇಡ್ ಅನ್ನ ಅಳವಡಿಸ್ತಾರೆ ವಿನಃ ಸುಖ ಸುಮ್ಮನೆ ಹಾಕೋದಿಲ್ಲ. ಇನ್ನು ನೀವು ಆಗಲೇ ಹೇಳ್ತಾ ಇದ್ರಿ ಫಂಕ್ಷನ್ಸ್ಗಳಲ್ಲಿ ಹಾಕುವಂಥದ್ದು ಅವರ ಒಂದು ವೈಯಕ್ತಿಕವಾಗಿ ಯಾವುದೋ ಒಂದು ಕಾರ್ಯಕ್ರಮ ಆಗ್ತಾ ಇದೆ, ಮದುವೆಯ ಸಮಾರಂಭ ಆಗ್ತಾ ಇದೆ, ಯಾವುದೋ ಸಮಾರೋಪ ಆಗ್ತಾ ಇದೆ, ಅಲ್ಲಿ ಹಾಕುವಂಥದ್ದು. ಜನರು ತುಂಬಾ ಇರ್ತಾರೆ, ಪಾರ್ಕಿಂಗ್ ವ್ಯವಸ್ಥೆ ಕೂಡ ಸರಿಯಾಗಿರಬೇಕು, ಜಾಗ ಇರೋದಿಲ್ಲ ಅಲ್ಲಿ ಪಾರ್ಕ್ ಮಾಡಲಿಕ್ಕೆ. ಹಾಗಾಗಿರೋದ್ರಿಂದ ಬ್ಯಾರಿಕೇಡ್ಗಳನ್ನು ಹಾಕಿ ಒಂದು ವ್ಯವಸ್ಥಿತವಾಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆನ ಕಲ್ಪಿಸಿಕೊಡ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಹಾಗಾದ್ರೆ ಇಲ್ಲ, ಈಗ ಕೋಟೆ ಹೇಳಿದಾಗೆ ಅದು ಹಲಿಮ ಸಬ್ಜಿ ಅಲ್ವಾ? ಇಲ್ಲಿ ನಾವು ಕಂಡಾಗೆ ಹಲಿಮ ಸಬ್ಜಿದಲ್ಲಿ ಅಲ್ಲಿ ಹಾಕ್ತಾರೆ. ಹೌದು, ಯಾವ ರೀತಿ ಆಗ್ತದೆ ಅಂತ ಹೇಳಿದ್ರೆ, ಈಗ ಅಲ್ಲಿ ಮದುವೆ ಆಕ್ಚುಲಿ ಅಲ್ಲಿ ಅವರು ಹಾಕೋದು ತಪ್ಪು. ಈಗ ಎಲ್ಲರೂ ಹೇಳಿದ್ದೆ ಬ್ಯಾರಿಕೇಡ್ ಹಾಕೋದು ತಪ್ಪೆ, ನಾನು ಹೇಳುದು ಕೂಡ ಬ್ಯಾರಿಕೇಡ್ ಹಾಕೋದು ತಪ್ಪೆ. ಅದು ಕೂಡ ಈಗ ಅವರಿಗೆ ನಮ್ಗೆ ಯಾರು ಫೋನ್ ಮಾಡಿದ್ರೆ ಅವರು ತಾತ್ಕಾಲಿಕ ಸುರಕ್ಷತೆಗೆ ಬೇಕಾದ್ರೆ ನಾವು ಹಾಕ್ಬೋದು ಅಷ್ಟೇ ವಿನ ಪರ್ಮನೆಂಟ್ ಅಲ್ಲಿ ಇಲ್ಲ. ಈಗ ಅಲ್ಲಿ ಏನಾದ್ರು ಪ್ರೋಗ್ರಾಮ್ ಇದ್ರೆ, ಯಾಕಂದ್ರೆ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಾದ್ರೆ ಈಗ ಅಲ್ಲಿ ಇದಿಲ್ಲ, ಏನು ಕ್ರಾಸಿಂಗ್ ಇಲ್ಲ. ಕ್ರಾಸಿಂಗ್ ಮಾಡ್ಬೇಕಾದ್ರೆ ಅವರು ಉದ್ಯಾವರ ಅಲ್ಲಿ ಪೇಟೆಗೆ ಹೋಗುವ ರಸ್ತೆಗೆ ಹೋಗ್ಬೇಕು ಕ್ರಾಸಿಂಗ್ ಮಾಡ್ಬೇಕಾದ್ರೆ. ಆ ಕ್ರಾಸಿಂಗ್ ಮಾಡ್ಬೇಕು ಅಲ್ಲಿಂದ ಅಲ್ಲಿ ಹೋಗುವಾಗ ಈಗ ಮದುವೆ ಬರುವವರು ಮದುವೆಗೆ ಯಾಕೆ ಹೋಗುದು, ಊಟ ಮಾಡಿ ಮನೆಗೆ ಹೋಗುದೆ ಯಾವಾಗಂತ ಆ ದೃಷ್ಟಿಯಿಂದ ಬರೋರು. ಅವರು ವಾಹನ ಬರ್ತದೆ ನಮ್ಗೆ ಇದು ಮಾಡಬೇಕು ಹೋಗ್ಬೇಕು ಅಂತ ದೃಷ್ಟಿಯಿಂದ ಅವ್ರು ಬರುವಂತ ಇರದಿರ್ಬೋದು. ಅದು ಈಗ ಅಲ್ಲಿ ಮದುವೆ ಸಮಾರಂಭಕ್ಕೆ ಮಾತ್ರ ಇಡುದು ನನಗೆ ಗೊತ್ತು, ಬೇರೆ ದಿವಸಕ್ಕೆ ಇಡ್ತಾರೆ ನನಗೆ ಗೊತ್ತಿಲ್ಲ. ಮದುವೆ ಸಮಾರಂಭದಲ್ಲಿ ಮಾತ್ರ ಇಡ್ತಾರೆ, ಆದ್ರೆ ಸುರಕ್ಷತೆಗೋಸ್ಕರ. ಯಾಕಂತ ಹೇಳಿದ್ರೆ ಜನರು ನಮ್ಮ ಸಮಾರಂಭಕ್ಕೆ ಬರುವಾಗ ಯಾವ ರೀತಿ ಅವಘಡ ಆಗ್ಬಾರ್ದು ಅಥವಾ ಯಾವ ರೀತಿಯಿಂದ ಆ ರೀತಿಯಲ್ಲಿ ಮಾಡುದು ಅವರು ಇಡುದು ತಪ್ಪೆ. ನಾವು ಅದಕ್ಕೆ ಏನಂದ್ರೆ ಪ್ರತಿಯೊಬ್ಬ ತಲೆಯಲ್ಲೂ ಕೂಡ ಇರಬೇಕು, ಇನ್ನು ಒಂದು ಜಂಕ್ಷನ್ ಬಂದವಾಗ ನಾನು ಸ್ಲೋ ಆಗಿ ಹೋಗ್ಬೇಕು, ಜನರು ತಿರುಗ್ತಾ ಇದ್ದಾರೆ, ಅವರು ಒಂದು ಮನವರಿಕೆ ಮಾಡದೆ ಇದಕ್ಕೋಸ್ಕರ ಸರ್ಕಾರ ಅಥವಾ ಪೊಲೀಸ್ ಬ್ಯಾರಿಕೇಡ್ ಅನ್ನು ಅಳವಡಿಸಿರುವಂತದ್ದು. ಅದು ಪ್ರತಿಯೊಬ್ಬ ನಾಗರಿಕನ ಒಂದು ಜೀವವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ವಿನಃ ಬೇರೆ ಯಾವುದಕ್ಕಲ್ಲ. ಏನು ಗೊತ್ತಾ ಸರ್, ಈಗ ಆಕ್ಸಿಡೆಂಟ್ ಆದ್ರೆ, ಈಗ ನಾನು ಒಂದು ಆಕ್ಸಿಡೆಂಟ್ ಆದ ಕಡೆ ನೋಡ್ತೇನೆ, ಇನ್ನು ಈ ರೀತಿ ಹೋಗ್ಬಾರ್ದಪ್ಪ ಅಂತೇಳಿ. ಅದು ನೋಡಿ ನಾನು ಮುಂದೆ ಹೋಗುವಾಗ ಈ ಆಕ್ಸಿಡೆಂಟ್ ನಮ್ಗೆ ನೆನಪಿಲ್ಲ, ನಾವು ಮುಂದೆ ಹೋಗ್ತಾ ಇರ್ತೇವೆ. ಅದು ಎಣಿಕೆ ಇದ್ರೆ ಹೋಗುವ ಸವಾರನೂ ಕೂಡ ಅಷ್ಟೇ ಜಾಗ್ರತೆಯಲ್ಲಿ ಹೋಗ್ಲಿಕ್ಕೆ ಬರ್ತದೆ. ಆ ರೀತಿಯ ಇಲ್ಲಿ ಇದಿರುವಾಗ, ಯಾಕಂದ್ರೆ ನಾವು ಆಸ್ಪತ್ರೆಗೆ ಹೋಗ್ತೇವೆ, ಆಸ್ಪತ್ರೆಗೆ ಹೋಗುವ ನಾನಾ ರೀತಿಯ ಕಾಯಿಗಳನ್ನು ನೋಡ್ತೇವೆ, ನಾನಾ ರೀತಿಯ ಕಾಯಿಲೆ ಅವರನ್ನು ರೋಗಿಗಳನ್ನು ನೋಡುವಾಗ ನಮ್ಗೆ ಏನೋ ಒಂಥರ ಆಗ್ತದೆ, ಈ ರೀತಿಯ ನಮ್ಮ ಮನುಷ್ಯ ಜೀವನ ಅಂತೇಳಿ. ಹೊರಗಡೆ ಬಂದಾಗ ನಮಗೆ ನೆನಪಿಲ್ಲ, ಅದೇ ಪರಿಸ್ಥಿತಿ. ಎಸ್, ಇನ್ನಷ್ಟು ಮಾತಾಡ್ತೇನೆ ಸರ್. ಒಬ್ರು ಕಾಲರ್ ಇದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಮುಲ್ಕಿಯಿಂದ. ಹೇಳಿ ಸರ್. ಈ ಬ್ಯಾರಿಕೇಡ್ ಗಿಂತ ಕಾನೂನು ವ್ಯವಸ್ಥೆಯಲ್ಲಿ ಒಂದು ಕಟ್ಟುನಿಟ್ಟಾದ ಕ್ರಮವನ್ನು ಕೈಗೊಳ್ಬೇಕು. ಯಾಕಂದ್ರೆ ಇವತ್ತು ಹಲವಾರು
ಲೈಸೆನ್ಸ್ ಇಲ್ಲದೆ ಓಡಿಸ್ತಾರೆ. ವೇಗವಾದ ಕಟ್ಟುನಿಟ್ಟಿನಲ್ಲಿ ಕೆಲವರು ಹೈವೇಯಲ್ಲೆಲ್ಲ ಎಲ್ಲನ್ನು ಓಡಿಸ್ತಾರೆ. ಅದಕ್ಕೆ ಒಂದು ಸೂಕ್ತವಾದ ಕ್ರಮವನ್ನು ಕೈಗೊಳ್ಬೇಕು ಆಟಿಗಳವರು. ಅದು ಈಗ ಅಂದ್ರೆ ಪರ್ಫೆಕ್ಟ್ ಆಗಿ ಎಲ್ಲಿ ಕೂಡ ಇಲ್ಲ. ಎಷ್ಟೋ ಜನ ಲೈಸೆನ್ಸ್ ಇಲ್ಲದೆ ಮತ್ತೆ ಕುಡಿದು ಸಿಕ್ಕಾಪಟ್ಟೆ ಕುಡಿದು ವಾಹನ ಚಲಾಯಿಸುದು ಮತ್ತೆ ಅಪರಿಮಿತ ಓಡಾಟ ಎಂತದೆಲ್ಲ ಇರ್ತದೆ. ಅದಕ್ಕಾಗಿ ಒಂದು ಸೂಕ್ತವಾದ ಕ್ರಮವನ್ನು ಕೈಗೊಳ್ಬೇಕು ಸರ್. ಅದನ್ನು ಫಸ್ಟ್ ಆಗಿ ಆಗ್ಬೇಕು, ಆಮೇಲೆ ಒಂದು ಇದು ಸೂಕ್ತವಾದ ಕಾನೂನು ಜಾರಿಗೆ ತರಬೇಕು. ಈಗ 100ರಲ್ಲಿ 90 ಭಾಗದಷ್ಟು ಅವ್ರು ಹೇಳಿದಕ್ಕೆ ಕುಡಿತದಿಂದಲೇ ಆಕ್ಸಿಡೆಂಟ್ ಆಗುತ್ತೆ. ಆ ಮುಖಾಂತರ ನಾವು ಅದನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ. ಈಗ ತಾನೇ ನಮ್ಮ ಪೊಲೀಸ್ SP ಅವರು ಮಾದಕ ಇದರ ಬಗ್ಗೆ ಬಹಳಷ್ಟು ಅದನ್ನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಮುಖಾಂತರ ಇದರ ಬಗ್ಗೆ ಆಕ್ಸಿಡೆಂಟ್ ಕೂಡ ಕಡಿಮೆ ಆಗ್ಬೋದು ಎಂಬ ಒಂದು ಇರಾದೆಯನ್ನು ನಾನು ಹೇಳ್ಬೋದು ಅಷ್ಟೇ. ಇದೆಲ್ಲವನ್ನ ಸರ್ ಗಮನಿಸ್ತಾ ಇದ್ದಾಗೆ ಪ್ರತಿಯೊಬ್ಬ ಪ್ರಜೆಯಲ್ಲೂ ಕೂಡ ಅವನ ಗಮನಕ್ಕೆ ಬರಬೇಕು. ಈಗ ಒಂದು ಸ್ಟ್ರೈಟ್ ರೋಡ್ ಇದೆ, ಹೋಗ್ತಾ ಇದೆ, ಅಲ್ಲಿ ಜನಸಂದಣಿ ಇದೆ, ಜನಸಂದಣಿಯಿಂದವಾಗ ನಾನು ಗಾಡಿನ ಸ್ಲೋ ಮಾಡಬೇಕು, ವೆಹಿಕಲ್ ನ ಸ್ಲೋ ಮಾಡಿ ಹೋಗಬೇಕು. ಸ್ಪೀಡ್ ಎಲ್ಲಾದ್ರೂ ಹೋದ್ರೆ ಅಲ್ಲಿ ಆಕ್ಸಿಡೆಂಟ್ ಆಗುವ ಸಂಭವ ಇರ್ತದೆ. ಇನ್ನು ಜಂಕ್ಷನ್ಗಳಲ್ಲಿ ಕೂಡ ಆಚೆಯಿಂದ ಯಾವ್ದಾದ್ರು ಒಂದು ರೈಟ್ ಸೈಡ್ ಇಂದ ಗಾಡಿ ಬರ್ತಿದೆ ಅಂತ ಹೇಳುವಾಗ ನಾವು ಕೂಡ ನಿಧಾನವಾಗಿ ಚಲಿಸಬೇಕು. ಇದು ಕೂಡ ಪ್ರತಿಯೊಬ್ಬರಲ್ಲಿ ಇರಬೇಕಾದದ್ದು. ಸರ್ಕಾರ ಅಥವಾ ಪೊಲೀಸ್ ಎಷ್ಟರ ಮಟ್ಟಿಗೆ ಒಬ್ಬರನ್ನ ತಡಿಬಹುದು, ಪ್ರತಿಯೊಂದಕ್ಕೂ ಕೂಡ ನೋಡೋಕ್ಕಾಗುತ್ತೆ. ಒಂದು ಜಂಕ್ಷನ್ ಅಲ್ಲಿ ಒಬ್ಬ ಪೊಲೀಸ್, ಟ್ರಾಫಿಕ್ ಪೊಲೀಸ್ ಇರಬಹುದು, ಎಲ್ಲಾ ಕಡೆಯಿಂದ ಬರುವಂತದ್ದು ಆತನಿಗೆ ಕಾಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ. ಇದು ಪ್ರತಿಯೊಬ್ಬರ ಮನದಲ್ಲಿ ಇರಬೇಕು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಾನು ಮೊದಲೇ ಹೇಳಿದಾಗೆ ನಮ್ಮ ಚಾಲಕರಲ್ಲಿ ತುಂಬಾ ತಪ್ಪಿದೆ. ಚಾಲಕರು ಕೂಡ ಹಾಗೆ, ನನಗೆ ಬೈಕ್ನಲ್ಲಿ ಕುತ್ಕೊಂಡು ನಾನು 100ರಲ್ಲಿ ಹೋಗಬೇಕು, ನನಗೆ ಇಲ್ಲಿ ನಿಲ್ಲಿಕ್ಕಿಲ್ಲ ಅಂತ ಅವ್ನು ಕಣ್ಮುಚ್ಚಿಕೊಂಡು ಹೋಗ್ತಾನೆ. ಆದರೆ ಜಂಕ್ಷನ್ನಲ್ಲಿ ಬರುವಾಗ ಅವನ ತಲೆಯಲ್ಲಿ ಇರಬೇಕು, ನಾನು ಇಲ್ಲಿ ಜಂಕ್ಷನಲ್ಲಿ ಹೋಗ್ತಾ ಇದ್ದೇನೆ, 4 ಸುತ್ತಲೂ ವಾಹನಗಳು ಬರ್ತಾ ಇದೆ, ನಾನು ಜಾಗ್ರತೆ ಮಾಡಿ ಹೋಗಬೇಕು, ನನ್ನಿಂದ ಮತ್ತೊಬ್ಬರಿಗೆ ತೊಂದರೆ ಆಗಬಾರ್ದು, ಅವರಿಂದ ನನಗೆ ತೊಂದರೆ ಆಗಬಾರ್ದು, ನಾನು ನೀತಿಯಲ್ಲಿ ಚಾಲನೆ ಮಾಡಿ ಹೋಗ್ಬೇಕಂತ ಆಲೋಚನೆ ಇದ್ದರೆ ಎಲ್ಲಿ ಕೂಡ ಆಕ್ಸಿಡೆಂಟ್ ಆಗೋದಿಲ್ಲ. ಈಗಿನ ಯುವಕರು ಈಗಿನ ಪೇಪರ್ನಲ್ಲಿ ನೋಡೋ ಗೊತ್ತಾಗ್ತದೆ ಎಲ್ಲೆಲ್ಲಿ ಏನೇನು ಆಗ್ತಾ ಉಂಟಂತ. ನಮ್ಮ ಮಿತ್ರರು ಹೇಳಿದಾಗೆ ಆಕ್ಸಿಡೆಂಟ್ ಆದ ನಂತರ 1 ಸೆಕೆಂಡ್ನಲ್ಲಿ ಅಲ್ಲಿ ನೋಡ್ತಾರೆ, ಅಯ್ಯೋ ಆ ಒಳ್ಳೆ ಯುವಕ ಆಕ್ಸಿಡೆಂಟ್ ಸ್ಪಾಟ್ ಹೋದ. ಎಸ್ ಸರ್, ಇನ್ನಷ್ಟು ಮಾತಾಡ್ತೇನೆ. ಅವ್ರ ಪಬ್ಲಿಕ್ ಇಂದ ಕಾಲ್ ಇದೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ, ನಾ ಪಡುಬಿದ್ರಿಯಿಂದ ಮೊಹಮ್ಮದ್ ಕೌಸರ್ ಅಂತ. ಹೇಳಿ ಸರ್, ಹೇಳಿ. ಸ್ಪಂದನ ಟಿವಿ ಅವರಿಗೆ ಬ್ಯಾರಿಕೇಡ್ ಹಾಕುವ ಉದ್ದೇಶ ಅಂದ್ರೆ ಒಂದು ವಾಹನದ ವೇಗ ನಿಯಂತ್ರಣವಾಗಿ ಅಪಘಾತ ತಡೆಯುವುದಂತ. ಇದರಲ್ಲಿ ಚಾಲಕರು ಕೂಡ ಸ್ವಲ್ಪ ತಾಳ್ಮೆ ಮತ್ತು ಸಮಯ ಪ್ರಜ್ಞೆ ಮೇನ್ ಬೇಕಾಗ್ತದೆ. ಹೆಚ್ಚಾಗಿ ಅಪಘಾತ ಹೊಂದುದು ಈಗಿನ ಯಂಗ್ಸ್ಟರ್ಗಳು, ಅವರಿಗೆ ತಾಳ್ಮೆ ಎಂಬುದೇ ಇಲ್ಲ. ಈಗ ದೊಡ್ಡ ದೊಡ್ಡ ವೆಹಿಕಲ್ ನವರು ಬ್ಯಾರಿಕೇಡ್ ಪಾಸ್ ಮಾಡುವಾಗ ಅದ್ರ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಓವರ್ಟೇಕ್ ಮಾಡ್ಲಿಕ್ಕೆ ಹೋಗ್ತಾರೆ ಅವರು, ಇದರಿಂದಾಗಿ ಅನಾಹುತ ಹೆಚ್ಚಾಗ್ತದೆ. ಮೊನ್ನೆ ಇತ್ತೀಚೆಗೆ ಸಂತೆಗಟ್ಟೆಯಲ್ಲಿ ಒಂದು ಬ್ಯಾರಿಕೇಡ್ಗೆ ದ್ವಿಚಕ್ರ ವಾಹನದ್ದು ಸೈಡ್ ಮಿರರ್ ಆಗಿ ಅಲ್ಲಿಗೆ ಬಿದ್ದು ಅವರ ಹಿಂದಿಂದ ರಕ್ತಪಾತ ಆಗಿ ಸ್ಪಾಟ್ ಅಲ್ಲಿ ಹೋದ್ರು. ಅದೇ ರೀತಿ ರಾತ್ರಿ ಹೊತ್ತು ಬ್ಯಾರಿಕೇಡ್ ಹಾಕ್ತಾರೆ, ಅದು ಬೆಳಿಗ್ಗೆ ನೋಡುವಾಗ ಈ ಕುರ್ತು ಚರಂಗಲ್ಲಿ ಬಿದ್ದಾರಾಗಿ ಬಿದ್ದುಕೊಂಡಿರ್ತದೆ ಅದುಗಳಿಗೆ. ಅದರ ಮೇಲೆ ಕೆಲವು ವೆಹಿಕಲ್ ಪಾಸ್ ಆದ್ದು ಉಂಟು. ಮತ್ತೊಂದು ಆಶಾಸ್ಪದ ವಿಷಯ ಅಂದ್ರೆ ನಾವು ಕುಳಾಯಿ ದಾಟಿ ಸ್ವಲ್ಪ ಮುಂದೆ ಹೋಗುವಾಗ ಅಲ್ಲಿ ಹೊಂಡದಲ್ಲಿ ಬ್ಯಾರಿಕೇಡ್ ಇಟ್ಟಿದ್ದಾರೆ. ಹೊಂಡದಲ್ಲಿ ಬ್ಯಾರಿಕೇಡ್ ಒಳ್ಳೆ ಆಶಾಸ್ಪದ, ಬುದ್ಧಿವಂತರ ಜಿಲ್ಲೆ ಅದು. ಇಂಥವೆಲ್ಲ ಅಲ್ಲಾಡಿಸುವಾಗ ನಾವು ಮತ್ತೆ ಹಗಲಲ್ಲಿ ಹೋಗಿ ನನ್ನ ಬೆಳೆಸಿದೆ, ಹಗಲಲ್ಲಿ ಹೋಗಿ ರಾತ್ರಿಯಲ್ಲಿ ಯಾಕೆ? ಸರ್, ನೀವು ಹೇಳುವ ಪ್ರಕಾರ ರಾತ್ರಿಯಲ್ಲೂ ಕೂಡ ಹಲವಾರು ವೆಹಿಕಲ್ಸ್ ಗಳು ಬರ್ತವೆ, ಅಲ್ಲಿ ಕೂಡ ಜಂಕ್ಷನ್ಸ್ ಗಳು ಇದ್ದವಾಗ ಅಲ್ಲಿ ಕೂಡ ರಾತ್ರಿಯಲ್ಲಿ ಆಚೆ ಈಚೆ ವಾಹನ ಚಲಾವಣೆ ಆಗ್ತಾ ಇರುವಂತಹ ನಿಟ್ಟಿನಲ್ಲಿ ಬ್ಯಾರಿಕೇಡ್ ಅನ್ನ ಹಾಕ್ತಾ ಇರ್ತಾರೆ ವಿನಃ ಸುಖ ಸುಮ್ಮನೆ ಹಾಕೋದಿಲ್ಲ ಅಲ್ವಾ? ರಾತ್ರಿಯಲ್ಲಿ 10 ಗಂಟೆ ವೆಹಿಕಲ್ ತೀರಾ ಕಡಿಮೆ, ಕ್ರಾಸಿಂಗ್ ವೆಹಿಕಲ್ ಇರುದಿಲ್ಲ. ಹೈವೇಲಿ ನೇರವಾಗಿ ಚಲಾಯಿಸುವ ವಾಹನಗಳೇ ಹೆಚ್ಚಾಗಿರುತ್ತೆ, ಅದು ಟ್ರಕ್ಗಳು ಜಾಸ್ತಿ. ಈ ರೀತಿ ಬ್ಯಾರಿಕೇಡ್ ಬಿದ್ದಿರೋದಕ್ಕಿಂತ ತೆಗೆದೇ ಒಳ್ಳೇದಲ್ಲ ರಾತ್ರಿ ಅದು. ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಎಸ್, ಎಲ್ಲರೂ ಹೇಳುವ ಪ್ರಕಾರ ಬ್ಯಾರಿಕೇಡ್ ಇಂದ ತೊಂದರೆ ಆಗ್ತಾ ಇದೆ ವಿನಃ ಯಾರಿಗೂ ಕೂಡ ಉಪಯೋಗವಾಗ್ತಾ ಇಲ್ವಂಥದ್ದು. ನಾವು ಇನ್ನೊಂದು ಸ್ವಲ್ಪ ಕೂಲಂಕುಷವಾಗಿ ತಿಳ್ಕೊಳ್ಬೇಕಾದಂಥ ವಿಷಯ ಏನಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಇವತ್ತಿನ ದಿನ ಫಾಸ್ಟ್ ಆಗಿ ಹೋಗಬೇಕು, ಎಲ್ಲವೂ ಕೂಡ ವೇಗವಾಗಿ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ದೊಡ್ಡ ಬೈಕನ್ನು ತಗೊಳ್ತಾರೆ, ಕಾರನ್ನು ತಗೊಳ್ತಾರೆ, ದೊಡ್ಡ ದೊಡ್ಡ ವೇಗವಾಗಿ ಹೋಗುವಂತಹ ಒಂದು ವಾಹನವನ್ನು ತಗೊಳ್ತಾರೆ. ಇನ್ನೂ ಕೂಡ ಹದಿಹರೆಯದ ಯುವಕ ಆಗಿರ್ಬೋದು ಅಥವಾ ಯುವತಿ ಆಗಿರ್ಬೋದು, ಒಂದು ಬಿಸಿ ರಕ್ತದ ಯುವಕರು ಕೂಡ ತುಂಬಾ ವೇಗವಾಗಿ ಚಲಾವಣೆಯನ್ನು ಮಾಡೋದ್ರಿಂದ ಅಪಘಾತ ಆಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಬ್ಯಾರಿಕೇಡ್ ಅನ್ನು ಅಳವಡಿಸ್ತಾರೆ. ಇದು ಹಾಗಾದ್ರೆ ಎಷ್ಟರ ಮಟ್ಟಿಗೆ ಸರಿ? ಎಸ್, ಈಗ ಅಪಘಾತ ಆಗೋದು ಯಾವ ಸಂದರ್ಭದಲ್ಲಿ ಆಗ್ಬೋದು. ಈಗ ಒಂದು 3 ತಿಂಗಳ ಹಿಂದೆ
ಸಿಟಿ ಬಸ್ ಸ್ಟ್ಯಾಂಡಲ್ಲಿ ಡಿವೈಡ್ ಮಣಿಪಾಲ ಅದು ಕೂಡ ಹೈವೇನೆ, ಆ ಕಡೆಯಿಂದ ಈ ಕಡೆಯಿಂದ ಒಂದು, ಈ ಕಡೆಯಿಂದ ಒಂದು ಟೆಂಪೋ ಬಂತು, ನಮ್ಮ ಮಣಿಪಾಲದಿಂದ ಉಡುಪಿಗೆ ಬರುವಂಥ ಟೆಂಪೋ ಬಂತು, ಡಿವೈಡ್ರಿಗೆ ಹೊಡೆದು ಮಲ್ಪೆಯಿಂದ ಬರುವಂಥ ಟೆಂಪೋಗೆ ಡೈರೆಕ್ಟ್ ಡಿವೈಡರ್ ಜಂಪ್ ಆಗಿ ಹೋಯ್ತು, ಇಬ್ರು ಖಾಲಿ. ಆವಾಗ ನಾವು ಯಾರನ್ನು ಎಣಿಸ್ಬೇಕಾಗ್ತದೆ? ನಾವು ಬ್ಯಾರಿಕೇಡ್ ಎಣಿಸ್ಬೇಕಾ ಅಥವಾ ನಮ್ಮ ವಾಹನ ಚಾಲಕರನ್ನು ಎಣಿಸ್ಬೇಕಾ? ಯಾವ ರೀತಿ ಎಣಿಸ್ಬೇಕು ಹೇಳಿ? ಇಬ್ರು ಸತ್ತೋದ್ರು. ಟೆಂಪೋದವನು ಇಬ್ರು, ಟೆಂಪೋದವರು ಒಬ್ಬ ಕಾರ್ನವ, ಒಬ್ಬ ಟೆಂಪೋದ ಸತ್ತು, ಇಬ್ರು ಸ್ಪಾಟ್ ಖಾಲಿ 3 ಗಂಟೆ ರಾತ್ರಿಗೆ. ಆವಾಗ ಅಲ್ಲಿ ಬ್ಯಾರಿಕೇಡ್ ಉಂಟಾ ಅಥವಾ ಏನಿದೆ? ಏನಿಲ್ಲ, ಓಪನ್ ಜಾಗ. ಸರ್ ಇನ್ನೊಂದು ಅದು ಕೂಡ ಹೈವೇ, ಮಲ್ಪೆ ಟು ತೀರ್ಥಹಳ್ಳಿ ಹೈವೇ, ಅದು ಕೂಡ NH ಅದು ಕೂಡ. ಇನ್ನೊಂದು ಗಮನಿಸಬೇಕು, ಎಲ್ಲಿ ಬ್ಯಾರಿಕೇಡ್ ಎಲ್ಲೋ ಸಪೋಸ್ ಯಾವುದೋ ಒಂದು ರಸ್ತೆಯಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು, ಅಲ್ಲಿ ಸ್ಥಳೀಯರು ಹೇಳ್ತಾರೆ ಒಂದು ಬ್ಯಾರಿಕೇಡ್ ಹಾಕಬೇಕು ಅಂತ, ಪೊಲೀಸರು ಅವರ ಮನವಿ ಒಪ್ಪಿಕೊಂಡು ಹಾಕ್ತಾರೆ. ತದನಂತರ ಮತ್ತೊಂದು ಆಕ್ಸಿಡೆಂಟ್ ಆದರೆ ಬ್ಯಾರಿಕೇಡ್ ಹಾಕಿದ್ರಿಂದನೇ ಆಕ್ಸಿಡೆಂಟ್ ಆಗಿದೆ ವಿನಃ ಬ್ಯಾರಿಕೇಡ್ ಇದ್ರೆ ಆಕ್ಸಿಡೆಂಟ್ ಆಗ್ತಾ ಇಲ್ಲ ಅನ್ನೋಂಥದ್ದು. ಹಾಗಾದ್ರೆ ಯಾರನ್ನ ದೂರೋದು? ಸಹಾಯ ಮಾಡಿದಂತಹ ಪೊಲೀಸಿಗೆ ದೂರಬೇಕಾ ಅಥವಾ ಅಲ್ಲಿ ಆಕ್ಸಿಡೆಂಟ್ ಆದವರಿಗೆ ಬೈಬೇಕಾ? ಅದೇ ಹೇಳಿ, ನಾನು ಅದನ್ನೇ ಹೇಳ್ತಾ ಆವಾಗಿಂದ ಅದನ್ನೇ ಹೇಳ್ತೇನೆ. ಆಕ್ಸಿಡೆಂಟ್ ಆಗುವಾಗ ಸಾರ್ವಜನಿಕರು ಹೇಳ್ತಾರೆ ಇಲ್ಲಿ ಬ್ಯಾರಿಕೇಡ್ ಇದ್ರೆ ಅವನು ಸಾಯ್ತಿರ್ಲಿಲ್ಲ ಮಾರೆ. ನಾವು ಯಾರನ್ನು ದೂರ್ಲಿಕ್ಕೆ ಸರ್, ನಾವು ಸರ್ಕಾರಕ್ಕೆ ಮತ್ತು ಹೈವೇ ಪ್ರಾಧಿಕಾರಕ್ಕೆ ಬೇರೆ ಯಾರನ್ನು ವೈಜ್ಞಾನಿಕವಾಗಿ. ಈಗ ಜನರಿಗೆ ಎಲ್ಲರಿಗೆ ನಮ್ಗೆ ಸಹ ಗೊತ್ತಿದೆ ಬ್ಯಾರಿಕೇಡ್ ಬೇಡ ಅಂತೇಳಿ. ಬ್ಯಾರಿಕೇಡ್ ಹಾಕದಿದ್ದ ತಕ್ಷಣದಲ್ಲಿ ನಾವು ಮನುಷ್ಯರನ್ನು ಗೋರಿಕೊಂಡೇ ಹೋಗ್ಬೇಕಷ್ಟೇ ವಿನ ಬೇರೆ ಏನು ಚಾನ್ಸ್ ಇಲ್ಲ. ಓಕೆ ಸರ್, ಮಾತಾಡ್ತೇನೆ. ಒಬ್ರು ಕಾಲರ್ ಇದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಸುರೇಶ್ ಶೆಟ್ಟಿಗಾರ್ ಅಂತ, ಉಡುಪಿಯಿಂದ. ಹೇಳಿ ಸರ್, ಈಗ ಬ್ಯಾರಿಕೇಡ್ ಹಾಕೋದ್ರಿಂದ ಅಪಘಾತಗಳು ಜಾಸ್ತಿ ಆಗ್ತಿದೆ ಅನ್ನೋ ಒಂದ್ ಕಡೆ ಹೇಳಿದ್ರೆ, ಬ್ಯಾರಿಕೇಡ್ ಹಾಕೋದ್ರಿಂದ ಜನರಿಗೆ ಒಳ್ಳೇದಾಗ್ತಾ ಇದೆ, ಇದರ ಪ್ರಕಾರ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಏನಂದ್ರೆ, ಈ ಟೋಲ್ ರಸ್ತೆಯಲ್ಲಿ ಬ್ಯಾರಿಕೇಡ್ ಹಾಕುವುದು ತಪ್ಪು ಅಂತ ನಮ್ಮ ಅಭಿಪ್ರಾಯ. ಟೋಲ್ ತಗೊಂಡ ನಂತರ ಅದರಲ್ಲಿ ಬ್ಯಾರಿಕೇಡ್ ಹಾಕುವಂತ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ರಸ್ತೆ ನ್ಯಾಷನಲ್ ಹೈವೇ 4 ಲೈನ್ ಮಾಡಿರೋದೇ ಸುಗಮ ಸಂಚಾರಕ್ಕಂತ. ನೋಡಿ ಸರ್, ನಾನು ಈಗ ಮುಲ್ಕಿಯಿಂದ ನೀವು ಒಂದು ಲೆಕ್ಕ ಮಾಡಿದ್ರೆ ಮಂಗಳೂರಿಗೆ 30 ಕಿಲೋಮೀಟರ್ ಅಲ್ಲಿ ಎಷ್ಟು ಕಡೆ ಕಿಲೋಮೀಟರ್ಗೆ 1 ಕಿಲೋಮೀಟರ್ಗೆ ಬ್ಯಾರಿಕೇಡ್ ಇದೆ. ಆ ಕುಳೈಯಲ್ಲಿ ಒಂದು ಸಿಗ್ನಲ್ ಇದೆ ಸರ್. ಸಿಗ್ನಲ್ ಇಂದ ಸಿಗ್ನಲ್ ಅಲ್ಲಿ ರೋಡ್ ರಸ್ತೆ ಸರಿ ಇಲ್ಲ, ಅಲ್ಲಿ ಒಂದು 2 ನಿಮಿಷ ನಾವು ಸಿಗ್ನಲ್ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಮುಂದ್ಗಡೆ 50 ಮೀಟರ್ ಹೋದ್ರೆ ಪುನಃ ಬ್ಯಾರಿಕೇಡ್, ಅಲ್ಲಿ ಪುನಃ ಟ್ರಾಫಿಕ್ ಜಾಮ್. ಅದು ತೀರಾ ಅನಗತ್ಯ ಅಂತ ನಮ್ಮ ಇದು. ಮತ್ತೆ ಟೋಲ್ ರಸ್ತೆ ಒಂದೇದಾಗಿ ಮಂಗಳೂರಿಂದ ಉಡುಪಿ ಕುಂದಾಪುರ ನೋಡಿ, ಟೋಲ್ ರಸ್ತೆಯಲ್ಲಿ ಇಷ್ಟೊಂದು ಬ್ಯಾರಿಕೇಡ್ ಹಾಕಿ ನಾವು ಟೋಲ್ ಕೊಟ್ಟು ಎಂತ ಪ್ರಯೋಜನ ಇಲ್ಲ. ಅದೇ ನಾವು ಹೇಳಿಕ್ ಬಯಸ್ತಾ ಇರೋದು. ಓಕೆ ಸುರೇಶ್ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದ. ಎಸ್, ಇವ್ರು ಹೇಳುವ ಪ್ರಕಾರ ಸುಗಮ ಸಂಚಾರಕ್ಕೆ ಒಂದು ಚತುಷ್ಪಥ ಕಾಮಗಾರಿ ಆಗ್ತಾ ಇದೆ. ಸಂಚಾರ ಒಂದು ನೇರವಾಗಿದ್ರು, ರಸ್ತೆ ಕೂಡ ಒಂದು ಸುಸೂತ್ರವಾಗಿದ್ರು ಕೂಡ ಬ್ಯಾರಿಕೇಡ್ ಇಂದ ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ಮಾತನ್ನ ಹೇಳ್ತಾ ಇದ್ದಾನೆ. ಅಲ್ಲಲ್ಲ, NH ಸುಸೂತ್ರವಾಗಿ ಎಲ್ಲಿ ಕೂಡ ಆಗ್ಲಿಲ್ಲ, ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಎಲ್ಲಿ ಆಗ್ಲಿಲ್ಲ ಸುಸೂತ್ರವಾಗಿ NH ಎಲ್ಲಿ ಆಗ್ಲಿಲ್ಲ. ಆಗಿರುವಾಗ ಆ ಸಮಯದಲ್ಲಿ ನಮ್ಮ ಹಿರಿಯರು ಹೇಳಿದಾಗೆ ಏನಾದರೂ ಉತ್ತಮ ರಸ್ತೆ ಇರಬೇಕು. ನ್ಯಾಷನಲ್ ಹೈವೇ ಅಂದರೆ ಅದು ನ್ಯಾಷನಲ್ ಹೈವೇ ಇಂದ ಬೇರೆ ಯಾವ ಜಾಗಕ್ಕೆ ಹೋಗಬಾರ್ದು. ಸೈಡ್ನಲ್ಲಿ ಸರ್ವಿಸ್ ರಸ್ತೆ ಬೇಕು, 2 ಸೈಡ್ನಲ್ಲಿ ಸರ್ವಿಸ್ ರಸ್ತೆ ಅಚ್ಚುಕಟ್ಟವಾಗಿ ಸರ್ವಿಸ್ ರಸ್ತೆ ಇರಬೇಕು. ಆಗಿರುವಾಗ ಸರ್ವಿಸ್ ರಸ್ತೆ ಮತ್ತು NH ಇರುವಾಗ NH ನಲ್ಲಿ ಹೋಗುವಾಗ NH ನಲ್ಲಿ ಹೋಗ್ತಾರೆ, ಸರ್ವಿಸ್ ರಸ್ತೆಯಲ್ಲಿ ಹೋಗುವವರು ಸರ್ವಿಸ್ ರಸ್ತೆಯಲ್ಲಿ ಹೋಗ್ತಾರೆ. ಇದು ಈಗಿನ ಸುರತ್ಕಲ್ಲಿನಿಂದ ಇಲ್ಲಿ ತನಕ ಯಾವುದೇ ರಸ್ತೆ ಸುರಕ್ಷಿತವಾಗಿ ಇಲ್ಲ. ನಿತ್ಯಾನಂದ್ ಅವರೇ, ಕೊನೆಯದಾಗಿ ಈ ಬ್ಯಾರಿಕೇಡ್ನ ವಿಷಯದ ಬಗ್ಗೆ, ಈ ಚರ್ಚೆಯ ಬಗ್ಗೆ ನೀವೇನು ಹೇಳ್ತೀರಾ? ಜನರಿಗೂ ಕೂಡ ಏನು ಸಂದೇಶವನ್ನ ಕೊಡ್ತೀರಾ? ಬ್ಯಾರಿಕೇಡ್ ಹಾಕೋದ್ರಿಂದ ಜನರಿಗೆ ಒಳ್ಳೇದಿದೆ, ಕೆಟ್ಟದು ಇದೆ, ಹಾಗಾಗಿ ಜನರು ಯಾವ ರೀತಿಯಾಗಿ ಇದನ್ನು ತಗೊಳ್ಬೇಕು ಅನ್ನೋಂಥದ್ದು. ಈಗ ಇದಕ್ಕೆ ಏನಿಲ್ಲ, ನಮ್ಮ ಇಲ್ಲಿಯ ಪೊಲೀಸ್ ಅಧಿಕಾರಿಯವರು ಸಂಘ ಸಂಸ್ಥೆ ಮತ್ತು ಸಾರ್ವಜನಿಕರನ್ನು ಕರೆದು ಮೀಟಿಂಗ್ ಕರೆದು ಈ ರೀತಿ ಅವಘಡ ಆಗ್ತದೆ ಬ್ಯಾರಿಕೇಡ್ ಹಾಕಿದ್ರಿಂದ, ಅದ್ರಾಗ ಏನು ಬೇಕಾ ಬೇಡವಾ ಅಂತೇಳಿ ಸಾರ್ವಜನಿಕರಿಂದ ನಾವು ಇನ್ನು ಪೊಲೀಸ್ ಇಲಾಖೆಯವರು ಮಾಹಿತಿ ತೆಗೆದುಕೊಳ್ಳಬೇಕಾಗ್ತದೆ. ಆ ಮಾಹಿತಿ ಪ್ರಕಾರ ಇಲಾಖೆ ಹೋಗ್ಬೇಕಾಗ್ತದೆ. ಇಲ್ಲದಿದ್ರೆ ಸಾರ್ವಜನಿಕರೇ ಅದಕ್ಕೆ ಏನ್ ಮಾಡ್ಲಿಕ್ಕೆ ನನಗೆ ಬರುದು. ಎಸ್ ರಮೇಶ್ ಅವರೇ, ಬ್ಯಾರಿಕೇಡ್ ಹಾಕೋದ್ರಿಂದ ತೊಂದರೆನೂ ಇದೆ, ಉಪಯೋಗನೂ ಇದೆ. ಯಾವುದೂ ಕೂಡ ಒಂದು ಅವೈಜ್ಞಾನಿಕ ಆದ್ರೂ ಕೂಡ ಎಲ್ಲೋ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರತಿಯೊಬ್ಬನಿಗೂ ಕೂಡ ಉಪಕಾರ ಆಗ್ತದೆ. ಅಪಕಾರ ಆಗೋದಿಲ್ಲ ಅಂತ ಹೇಳಿದ್ರೆ ನಾವು ಹೇಳುವುದಾಗಿ ಮಾತ್ರ. ಕೊನೆಯದಾಗಿ ಈ ಕಾರ್ಯಕ್ರಮದಲ್ಲಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ? ಕೊನೆಯದಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಬ್ಯಾರಿಕೇಡ್ ರಸ್ತೆ ನಿರ್ಮಾಣ ಆದ ನಂತರ ಎಲ್ಲ ಬ್ಯಾರಿಕೇಡ್ ಅನ್ನು ತೆಗೆಯಲೇಬೇಕು.
ಈಗ 60% ರೋಡ್ ಆಗಿದೆ, 100% ಆವಾಗ NH ನಲ್ಲಿ ಇರುವಂಥ ಬ್ಯಾರಿಕೇಡ್ ಎಲ್ಲ ತೆಗಿಬೇಕು. ಅದು ಕಡ್ಡಾಯವಾಗಿ ತೆಗಿಲೇಬೇಕು. ಒಂದು ಇನ್ನೊಂದು, ನಾನು ಪೊಲೀಸ್ ಅವರಿಗೆ ನಾನು ವರ್ಗಕ್ಕೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪೊಲೀಸ್ ಅವರು ರಸ್ತೆಯಲ್ಲಿ ನಿಂತು ಎಲ್ಲರೂ ಈಗ ಲೈಸೆನ್ಸ್ ಮತ್ತು ಹೆಲ್ಮೆಟ್ ಬಗ್ಗೆ ಎಲ್ಲ ಚೆಕಪ್ ಮಾಡ್ತಾರೆ. ಓಕೆ, ನಾನು ತುಂಬ ಅದಕ್ಕೆ ಸಂಪೂರ್ಣ ಬೆಂಬಲ. ಇನ್ನೊಂದು ವಿಷಯ ಪೊಲೀಸರು ಮಾಡಬೇಕು, ಕುಡಿದು ಯಾರು ಚಾಲನೆ ಮಾಡ್ತಾ ಅಂತ ವಾಹನಗಳನ್ನು ಪ್ರತಿಯೊಬ್ಬರಿಗೆ ಅವರು ಟೆಸ್ಟ್ ಮಾಡಬೇಕು. ಪ್ರತಿಯೊಬ್ಬ ಚಾಲಕನ, ಯಾರೇ ಟ್ಯಾಕ್ಸಿ ಚಾಲಕನಿರಲಿ, ಯಾವುದೇ ವಾಹನಗಳಿಗೆ ಪೊಲೀಸವರು ಚೆಕ್ ಮಾಡಬೇಕು. ಈಗ ಇವರು ನಮ್ಮ ಮಿತ್ರರು ಹೇಳಿದಾಗೆ ಈಗ ಆಕ್ಸಿಡೆಂಟ್ ಆಗೋದು, ಅನಾಹುತ ಆಗೋದು 90% ಕುಡಿದು ಆಕ್ಸಿಡೆಂಟ್ ಆಗೋದು, ರಾತ್ರಿ ಆಗಲಿ ಹಗಲಿನಾಗಲಿ ಆಗಲಿ. ನಾನು ಹೇಳೋದು, NH ಅದನ್ನು ಸಂಪೂರ್ಣವಾಗಿ ರಸ್ತೆ ಮಾಡಿದ ನಂತರ NH-ನಲ್ಲಿರುವಂಥದ್ದು ಬ್ಯಾರಿಕೇಡ್ ತೆಗಿಬೇಕು. ಅದಕ್ಕೆ ಉತ್ತಮ ರಸ್ತೆ ಮಾಡ್ತಾರೆ, ಅವರಿಗೆ ಜನರ ಬೆಂಬಲ ಕೊಡಬೇಕು. ಹಾಗೆ ನಮ್ಮ ಮಿತ್ರ ಹೇಳಿದಾಗೆ ಪೊಲೀಸ್ ಅಧಿಕಾರಿಯವರು ಸಾರ್ವಜನಿಕರನ್ನು ಕರೆದು NH ಕರೆದು ಒಂದು ಸಾರ್ವಜನಿಕವಾಗಿ ಮೀಟಿಂಗ್ ಮಾಡಬೇಕಂತ ನಾನು. ಓಕೆ ಸರ್, ಇಷ್ಟೊತ್ತು ನಮ್ಮ ಚರ್ಚೆಗೆ ಭಾಗವಹಿಸಕ್ಕಾಗಿ ಧನ್ಯವಾದ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಬ್ಯಾರಿಕೇಡ್ ನಿಂದ ಆಗುವಂತಹ ಸಮಸ್ಯೆ, ಹಲವಾರು ಪ್ರತಿದಿನವೂ ಕೂಡ ಹಲವಾರು ಆಕ್ಸಿಡೆಂಟ್ಗಳಾಗ್ತವೆ. ಪ್ರತಿಯೊಬ್ಬನ ಕರ್ತವ್ಯ ಕೂಡ, ಎಲ್ಲಿ ಒಂದು ಜಂಕ್ಷನ್ ಇದೆ ಅಥವಾ ಎಲ್ಲಿ ಒಂದು ಜನ ಇರ್ತದೆ ಅಲ್ಲಿ ಕೂಡ ಒಂದು ಸ್ವಲ್ಪ ನಿಧಾನವಾಗಿ ಚಲಾಯಿಸಬೇಕು. ಇದರಿಂದ ಅಪಘಾತಗಳು ತಪ್ಪುತ್ತದೆ. ಇದೇ ಒಂದು ಉದ್ದೇಶದಿಂದ ಸರ್ಕಾರ ಕಾನೂನಲ್ಲಿ ಇಲ್ಲದೇ ಇರ್ಬೋದು, ಆದರೆ ಪೊಲೀಸ್ ಅವರು ಕೂಡ ಜನರ ಒಂದು ಉಪಯೋಗಕ್ಕೋಸ್ಕರ, ಅವರ ಒಂದು ಜೀವವನ್ನು ಕಾಪಾಡೋದಕ್ಕೋಸ್ಕರ ಬ್ಯಾರಿಕೇಡ್ ಅನ್ನು ಹಾಕಿರುವಂಥದ್ದು. ಇದರ ಬಗ್ಗೆ ಕೂಡ ಸಾರ್ವಜನಿಕರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬ್ಯಾರಿಕೇಡ್ ಬೇಡ ಅನ್ನುವಂತಹ ವಿಷಯ ಕೂಡ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ಸಾರ್ವಜನಿಕರಿಗೂ ಕೂಡ ಒಂದು ಮನದಟ್ಟಣೆ ಆಗಬೇಕು. ಎಲ್ಲಿ ನಾನು ಸ್ಲೋ ಹೋಗಬೇಕು, ಯಾವ ಜಂಕ್ಷನ್ ಅಲ್ಲಿ ನಾನು ಸ್ಪೀಡ್ ಹೋಗಬೇಕು, ಎಲ್ಲಿ ನಿಧಾನ ಹೋಗಬೇಕು ಅಂತ ಗೊತ್ತಿದ್ರೆ ಖಂಡಿತವಾಗಿ ಕೂಡ ಆ ಒಂದು ಬ್ಯಾರಿಕೇಡ್ ಅವಶ್ಯಕತೆ ಎಲ್ಲಿಯೂ ಇಲ್ಲ. ಇದು ಈವರೆಗಿನ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.